ಸಿ ಬ್ಯಾಲೆನ್ಸ್ ಅಂದ್ರೆ ಏನ್ ಸರ್ ಅದು? ಸಿ ಬ್ಯಾಲೆನ್ಸ್ ಅಂದ್ರೆ ನಿಮ್ಮ ಸಂಘದ ಖಾತೆ ಅಕೌಂಟ್ ಬ್ಯಾಲೆನ್ಸ್ ಇಷ್ಟಿದೆ ಅಂತ. ನಂಗೇನು ಅರ್ಥ ಆಗ್ತಾ ಇಲ್ಲ ಸರ್ ಇದ್ರ ಬಗ್ಗೆ. ಏನ್ ಗೊತ್ತಾ, ಇದು ಸಮಾಜ ಸೇವೆಗೆ ಅಂತ ಒಂದು ಚಾರಿಟೇಬಲ್ ಟ್ರಸ್ಟ್ ಮಾಡಿದ್ದಾರೆ. ಚಾರಿಟೇಬಲ್ ಟ್ರಸ್ಟ್ ಇದು ನಮ್ಮ BC ವಿಭಾಗದಿಂದ 1,000ಕ್ಕೆ 1,500 ಬರುತ್ತೆ, 10,000ಕ್ಕೆ 1,500 15 ರೂಪಾಯಿ ಬರುತ್ತೆ 10,000ಕ್ಕೆ. ಈಗ ಉಳಿತಾಯ ಖಾತೆ ತೆಗೆದ್ರೆ, ಯಾಕಂದ್ರೆ ಉಳಿತಾಯಕ್ಕೆ ಸಂಘದವರಿಗೆ ಲಾಭಾಂಶ ಕೊಡ್ಬೇಕಲ್ಲ. ಇಲ್ಲಾಂದ್ರೆ 2ನೇ ತಾರೀಕು ರಜೆ ಇರ್ತೈತೆ, 1ನೇ ತಾರೀಕು ಡಿಪಾಸಿಟ್ ಮಾಡ್ತಾರೆ. ಹಂಗಿದ್ದಾಗ ಏನಾಗುತ್ತೆ ಅಂದ್ರೆ ಉಳಿತಾಯದಲ್ಲಿ ಇದು ಸಂಘದ ಇದು ಅಕೌಂಟ್ ಆ ತಿಂಗಳು ಟರ್ನ್ ಓವರ್ ಬೇಕಲ್ವಾ, ಹಂಗಾಗಿ ಆ ಉಳಿತಾಯನ ಮೈನಸ್ ಮಾಡಿ ಮಿಕ್ಕಿದ ಅಮೌಂಟ್ ನಿಮ್ಗೆ ಸಾಲ ಕೊಡ್ತಾರೆ. 60 ಪೈಸೆ ಅಷ್ಟೇ ಬೀಳೋದು ಬಡ್ಡಿ. ಸರ್ ತಿಂಗ್ಳಿಗ ವರಕ್ಕ ಸರ್? ತಿಂಗ್ಳಿಗ ಅಲ್ಲಲ್ಲ, ನಿಮ್ ಲೆಕ್ಕನೇ ಹಾಕಿ. ಅರ್ಥ ಆಗ್ಲಿಲ್ಲ ಸರ್. ಈಗ ಗೊತ್ತಾ, ಏನೇ ಪ್ರಾಬ್ಲಮ್ ಇದು ಕೂಡ ನಮ್ಮ 14% ಬಡ್ಡಿ ಮೇಲೆ ನಿಮ್ಗೆ ₹1 ಒಂದು ನಯ ಪೈಸೆ ಕೂಡ ಎಕ್ಸ್ಟ್ರಾ ತಗೊಂಬಲ್ಲ. ಅಂದ್ರೆ ಸಿ ಬ್ಯಾಲೆನ್ಸ್ ಅಂದ್ರೆ ಇಷ್ಟು, ಗೆ ಬ್ಯಾಲೆನ್ಸ್ ಇಷ್ಟ ಐತೆ ಅಂದ್ರೆ ನಿಮ್ ಸಂಘಕ್ಕೆ 15 ಲಕ್ಷ DPಗೆ ನಿಮ್ ಸಂಘ ಇದಿದೆ ಅಂತ ಏನನ್ನ ಕೇಳಿ, ಅದಕ್ಕೇನಿಲ್ಲ, ಎಲ್ಲಕ್ಕೂ ಉತ್ತರ ಇದೆ ಅಣ್ಣ. ಇನ್ನೊಂದೇನು ಗೊತ್ತಾ, ನಮ್ಮ ಸಂಸ್ಥೆ ಪಾರದರ್ಶಕವಾಗಿದೆ, ಯಾವ್ದ್ರಲ್ಲಿ ಏನು. ಇನ್ನೊಂದು ಹೆಲ್ತ್ ಕಾರ್ಡ್ ₹100 ಇತ್ತು, ಇವಾಗ 300 ರೂಪಾಯಿ ಮಾಡಿದ್ದಾರೆ. ಯಾಕೆ ಸರ್ ಅದು? ಇದ್ರೆ ಗಂಡ ದುಡಿಮೆ ಮಾಡಿ ತಂದು ಕೊಡ್ತಾನೆ. ನಮ್ ಗಂಡದ ಬೇಕಂತ ಸಂಘ ಸದಸ್ಯರೆಲ್ಲ ಕೆಲವು ಲೆಟರ್ ಎಲ್ಲ ಹೋಗಿದೆ ಧರ್ಮಸ್ಥಳ. ಸಂಘದ ಎಲ್ಲಾ ಸದಸ್ಯರು ಸೈನ್ ಹಾಕಿದ್ದಾರೆ. ₹300 ₹300 ಕೂಡ ಯಾರು ಸೈನ್ ಹಾಕಿಲ್ಲ ಸರ್. ನನ್ಗ ಈ ಮಾಹಿತಿನೇ ನಂಗೆ ಗೊತ್ತಿಲ್ಲ. ಅದು ಇನ್ನೊಂದು 7 ಲಕ್ಷ ಚಿಲ್ಲರೆ ಇರುತ್ತೆ ನೋಡಿ, ಆ 7 ಲಕ್ಷ ಚಿಲ್ಲರೆನಾಗೆ ನಿಮ್ ಉಳಿತಾಯ ಟೋಟಲ್ ಎಷ್ಟಿದೆ, ಉಳಿತಾಯನ ಮೈನಸ್ ಮಾಡ್ತಾರೆ. ಉಳಿತಾಯನ ಲಾಸ್ಟ್ ಯಾಕಂದ್ರೆ ಒಂದ್ ವಾರ ಇವಾಗ ನಾವು 7 ಗಂಟೆಗೆ ಕೂಲಿಗೆ ಹೋಗ್ಬೇಕು. ಇವಾಗ ಒಂದು ವಾರ ಮಿಸ್ ಆದ್ರೆ ನೀವೇನೇನ್ ಕೇಳ್ತೀರಾ? ಯಾರು ಕೂಡ 6 ಗಂಟೆಗೆ 7 ಗಂಟೆಗೆ ಬರಕ್ಕಾಗಲ್ಲ ಅಣ್ಣ. ಅವ್ರಿಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಒಳಗೆ. ಅಣ್ಣ ಅದು ನೀವು ಕಟ್ಟಿರೋ ದುಡ್ಡ ಕಟ್ಟಾಗೈತೆ, ಅವ್ರು ಕಟ್ಟಾರ ಅದನ್ನ ಕೇಳ್ಬೇಕಲ್ಲ ಅವ್ರನ್ನ. ಅವ್ರು ಕೇಳಿದ್ರೆ ನಮ್ದು ಅಂತಾರೆ, ಅದ್ರಲ್ಲಿ ಕಟ್ಟಾಗಿರೋದು ನಮ್ದು. ಸರ್ ಅದು ಕಟ್ಟದಿರ ಇದ್ರೆ ಒಂದು ವಾರ ಎಷ್ಟು ಬಡ್ಡಿ ಬೀಳುತ್ತೆ ಸರ್? ಎಷ್ಟಂದ್ರೆ ನೀವು ಸಾಲ ತಗೊಂಡ ಮೇಲೆ ಇಲ್ಲಿವರೆಗೆ ಎಷ್ಟು ವಾರ ಆಗೈತೆ ಆ ವಾರಗಳ ಮೇಲೆ ಬೀಳ್ತದೆ ಅದು. ಇವಾಗ ತಗೊಂಬ ಸಾಲಗಳಿಗೆಲ್ಲ ಏನ್ ಗೊತ್ತಾ, 3 ವರ್ಷಕ್ಕೂ ಲೋನ್ ಎಂಟ್ರಿ ಆಗುತ್ತೆ, ಒಂದೇ ಸಲ ಎಂಟ್ರಿ ಮಾಡ್ತಾರೆ. ಅದು RBI ನಿಯಮ. ಇದು ಡೆಲ್ಲಿನಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ನೋಡಿ, ಅದು ಮತ್ತೆ ಮೈಸೂರು ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವೆಲ್ಲ ಸೇರಿ ಇದು RBI ಅಂಡರ್ನಾಗೆ ಅದು ಒಪ್ಪಂದ ಆಗಿರೋದು. ಅದು ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಮಾತಾಡಿ ಸರ್. PRK ಅಂದ್ರೆ ಏನ್ ಸರ್ ಅದು? ಅಂದ್ರೆ PRK ಅಂದ್ರೆ ಪ್ರಗತಿ ರಕ್ಷಾ ಕವಚ ಅಂತ ಇರ್ತೈತೆ. ಆಗಸ್ಟ್ 1ನೇ ತಾರೀಕಿಂದ ಮತ್ತೆ ಜುಲೈ 31ನೇ ತಾರೀಕಿಂದ ನೆಕ್ಸ್ಟ್ ವರ್ಷವರೆಗೂ ಯಾರು ಸದಸ್ಯರಾಗ್ಲಿ ಮತ್ತೆ ಅವ್ರ ನಾಮಿನಿ ಇರ್ತಾರಲ್ಲ, ನಾಮಿನಿ ಆಗ್ಲಿ ಅವ್ರ ಯಾರು ಡೆತ್ ಆದ್ರೆ ಅವ್ರಿಗೆ ಇದು ಕ್ಲೈಮ್ ಆಗಿ ಸಾಲ ಕ್ಲೋಸ್ ಆಗುತ್ತೆ, ಸಾಲ ಕಟ್ಟಕ್ಕಿರಲ್ಲ. ಮತ್ತೆ ಆಗಸ್ಟ್ ಇಂದ ಕಟ್ಟಿ ಎಷ್ಟು ಕಟ್ಟಿರ್ತಾರೆ ಅಷ್ಟು ಅಮೌಂಟ್ ಅವ್ರ ಅಕೌಂಟ್ ವಾಪಸ್ ಬರುತ್ತೆ. ಅದಕ್ಕೆ PRK ಅಂತ ಕಟ್ಸ್ಕೊಂತಾರೆ, ಪ್ರಗತಿ ರಕ್ಷಾ ಕವಚ ಅಂತ. ಇದು ಸಾಲಕ್ಕೆ ಅದು ಇನ್ಸೂರೆನ್ಸ್. ಅದ್ರದ್ದು ಬಾಂಡ್ ಏನ್ ಕೊಡಲ್ವಾ ನೀವು? ಅದ್ರದ್ದು ಬಾಂಡ್ ಏನ್ ಬರಲ್ಲ, ಮಾಮೂಲಿ ಇದು ವರ್ಷದಿಂದ ವರ್ಷಕ್ಕೆ ವರ್ಷದೊಳಗೆ ಕ್ಲಿಯರ್ ಆಗುತ್ತೆ ಸರ್. ಇವಾಗ ನಾವು 2 ವೀಲರ್ಗೆ ಹೆಂಗೆ ಇನ್ಸೂರೆನ್ಸ್ ಕಟ್ತೀವೋ ಆ ತರ ಹಂಗೆ ಇನ್ಸೂರೆನ್ಸ್ ಪೇಪರ್ 2 ವೀಲರ್ ಕಟ್ರೆ ಕೊಡ್ತಾರಲ್ಲ, ಇದ್ರಲ್ಲಿ ಯಾಕೆ ಸರ್ ಕೊಡಲ್ಲ? ಅಂದ್ರೆ 2 ವೀಲರ್ ಕೊಡ್ತಾರೆ ಅಂದ್ರೆ ಇದಾಗ ಮುಂಚೆ ಇದಕ್ಕೆ ಆಗ್ತಿದ್ದು ನಮ್ಮ ಆಂತರಿಕ ಇದು ಅಂತ ಸ್ಲಿಪ್ ಆಗ್ತಿದ್ರು ನೋಡಿ, ಸ್ಲಿಪ್ ಎಲ್ಲ ಬುಕ್ಕಲ್ಲೆಲ್ಲ ಆಯ್ತು. ಸಾಲ ಕೊಡ್ಬೇಕಾದ್ರೆ ಬುಕ್ ಹಾಕಿದ್ದಾರೆ ನೋಡಿ, ಬುಕ್ಕಿಗೆ ಹಾಕಿದ್ದಾರೆ. ಆಗಸ್ಟ್ ಇಂದ ಆಗಸ್ಟ್ಗೆ ಹಂಗೆ ಜುಲೈ ಅಂತ ಸರ್. ಅದು ಕರೆಕ್ಟ್. ಇವಾಗ ಅದ್ರಲ್ಲಿ ಬರ್ದಿರ್ತಾರೆ ಆಗಸ್ಟ್ ಇಂದ ಆಗಸ್ಟ್ಗೆ ಅಂತ ಬರ್ದು ಹಾಕಿರ್ತಾರೆ ಅಷ್ಟೇ. ಅಂದ್ರೆ ಮುಂಚೆ ಸ್ಲಿಪ್ ಅಲ್ಲಿ ಆಗಸ್ಟ್ 1ನೇ ತಾರೀಕಿಂದ ಜುಲೈ 31ನೇ ತಾರೀಕುವರೆಗೂ ಅಂತ ಮುಂಚೆ ಕೊಡ್ಬೇಕಾದ್ರೆ ಇದು ಆಗ್ತಾ ಇದ್ರು. ಇವಾಗ ಏನಾಗಿದೆ ಗೊತ್ತಾ, ಇವಾಗ ಇದು 21 ತಂಬ್ ಇಂಪ್ರೆಷನ್ ಅಂತಲ್ಲ, ಇಲ್ಲಿ 1 ವರ್ಷದಿಂದ ತಂಬ್ ಇಂಪ್ರೆಷನ್ ಬಂದ್ಮೇಲೆ ಏನಾಯ್ತಂದ್ರೆ ಆಟೋಮೆಟಿಕ್ ಇದು ಸಾಲದಾಗೆ PRK ಮತ್ತೆ ಅದು ಟರ್ಮ್ ಆನೆಲ್ ಅಂತ ಬರುತ್ತೆ. ನಾವು ಸೂಪರ್ವೈಸರ್ ಆನೆಲ್ ಅಂತ ಎಂಟ್ರಿ ಮಾಡಿದ್ರೆ 1 ವರ್ಷಕ್ಕೊಂದ್ಸಲ ಕಟ್ಟಾಗುತ್ತೆ. ಟರ್ಮ್ ಅಂತ ಬಂದ್ರೆ ಇದಾಗುತ್ತೆ, 1 ವರ್ಷದಿಂದ ಈ ಕಡೆ ಸಾಲ ತಗೊಂಡ್ರೆ ಆಟೋಮೆಟಿಕ್ ಸಾಲದಾಗೆ ಕಟ್ತಾ ಇರ್ತಾರೆ ಅವ್ರು ವಾರ. ಉದಾಹರಣೆಗೆ 1 ವರ್ಷ ಸಾಲ ತಗೊಂಡ್ರೆ ಕೊಡ್ಬೇಕಲ್ಲ, ನಾವು ಇವಾಗ ತೆಗೆದುಕೊಂಡ್ರೆ ಸಾಲದಲ್ಲೇ ಕಂತು ರೂಪದಲ್ಲೇ ಕಟ್ಟಾಗುತ್ತೆ. ಅಂದ್ರೆ ಇವಾಗ ಈ 1 ವರ್ಷದಿಂದ ಈ ಕಡೆಗೆ ಕಂತು ರೂಪದಲ್ಲೇ ಕಟ್ಟಾಗುತ್ತೆ. ಅಂದ್ರೆ ಹೆಂಗಂದ್ರೆ ಉದಾಹರಣೆಗೆ 1 ಲಕ್ಷ ಸಾಲ ತಗೊಂಡಿರ್ತೀವಿ, 3 ವರ್ಷ ಅವಧಿ ಮಾಡಿದ್ರೆ 811 ರೂಪಾಯಿ ವಾರದ ಕಂತು ಇರುತ್ತೆ. 811 ರೂಪಾಯಿಗೆ 34 ರೂಪಾಯಿ PRK ಅಂದ್ರೆ ವಾರ 34 ರೂಪಾಯಿ. ಅದ್ರ ಜೊತೆಗೆ 811 ಒಂದು 34 835 ರೂಪಾಯಿ ಆಗುತ್ತೆ, 845. ಮತ್ತೆ ಅದ್ರ ಜೊತೆಗೆ ಬಾಂಡ್ ಅದೆಲ್ಲ ಮಾಡ್ತೀರಿ ಇನ್ನೂ ಜಾಸ್ತಿ ಆಗುತ್ತೆ. ಬಾಂಡ್ ಯಾವ ಇಲ್ಲ ಅಂದ್ರೆ 850 ರೂಪಾಯಿ 850 ಅವ್ರು ಕಟ್ಕೊಂಡ್ಬಂದ್ರೆ ಅವ್ರ PRK ಅದು 2 ಹೋಗುತ್ತೆ. ಅದು ಇದು ಕೊಡ್ಬೇಕಲ್ಲ ಸರ್ ನಮ್ಗೆ ಇನ್ಸೂರೆನ್ಸ್ ಆದ್ರೂ. ಇವಾಗ ಇನ್ಸೂರೆನ್ಸ್ ನಾವು ನಮ್ಗೆ ಈ ತರ ಕಟ್ಟಾಗ್ತಾ ಇದೆ ಅಂತ ಒಂದ್ ಸ್ವಲ್ಪ ನಮ್ಮ ಕಡೆನೂ ಇರ್ಬೇಕಲ್ಲ ಪ್ರೂಫ್. ಅಲ್ಲ ಕಟ್ಟಾಗ್ತಿದೆ ಅಂತ ಪ್ರೂಫ್ ಐತಲ್ಲ, ಸಂಘದಾಗ ಇತ್ತು, ಸಂಘದ ಬುಕ್ಕಲ್ಲೇ ಇದಾವಲ್ಲ ಪ್ರೂಫ್ ಎಲ್ಲ. ಇದ್ರೆ ಹೆಂಗ್ ಸರ್? ಇವಾಗ ನಾವು ಸಂಘದ ಬುಕ್ ಮೇಲ್ಮರಿ ಕೊಡ್ಬೇಕಂದ್ರೆ
ಹಾಂ ಬೇಕು. ಹಾಗಾಗಿ ಸಂಘದ ನಿರ್ಣಯ ಬುಕ್ ಇದೆ ನೋಡಿ, ನಿರ್ಣಯ ಬುಕ್ ಅಲ್ಲಿ ಪ್ರತಿ ಮಂತ್ಲಿ ಸ್ಟೇಟ್ಮೆಂಟ್ ಇದೆ. ಅದ PRK ಎಂಟ್ರಿ ಆಗಿರೋದಲ್ಲ ಮಂತ್ಲಿ ಸ್ಟೇಟ್ಮೆಂಟ್ ಆಗಿ ಬರುತ್ತೆ. ಹಾಂ ನಿಮ್ ಮಂತ್ಲಿ ಸ್ಟೇಟ್ಮೆಂಟ್ ಆಗಿ ನೋಡಿ ಸಾಲ ಇರೋದು ಬರ್ತೈತೆ, PRK ಇರೋದು ಬರ್ತೈತೆ, ಮತ್ತೆ ಯಾವ್ದನ್ನ LIC ಮಾಡಿಸಿದ್ ಬರುತ್ತೆ, ಕುಕ್ ಸ್ಟವ್ಗಳು ಬರ್ತಾವಲ್ಲ ಅವೇ ತಗೊಂಡ್ರೆ ಬರ್ತೈತೆ, ಮತ್ತೆ ಸೋಲಾರ್ ಏನ ಮಾಡ್ತಾರೆ ಅವು ಬರ್ತೈತೆ. ಅದಾಗೆ ಲೋನ್ ಐಡಿ ಎಲ್ಲ ಬರುತ್ತೆ, ಸಪರೇಟ್ ಅದಾಗೆ ಬರುತ್ತೆ. ದಾಖಲೆ ಎಲ್ಲ ಪ್ರತಿಯೊಬ್ಬ ಮೆಂಬರ್ ವರೇ ಬರುತ್ತೆ ಅಣ್ಣ, ಏನ್ ಅದಕ್ಕೇನು ಯಾವ್ದು ಇದಿಲ್ಲ. ಇದಕ್ಕೆ ಉಳಿತಾಯ ಡೌಟ್ ಇದ್ರೆ ನಿಮ್ಗೆ ಬುಧವಾರ ನಿಮ್ಗೆ ಬೇಕಾದ್ರೆ ಬುಧವಾರ ಬೆಳಿಗ್ಗೆ ಬೇಕಾದ್ರೆ ಫೋನ್ ಮಾಡಿ ಬರ್ತೀನಿ, ಸಂಘದ ಹತ್ರ ಬಂದು ಹೇಳ್ತೀನಿ. ಬುಕ್ ತಗೊಂಡು ಹೇಳಿದ್ರೆ ನಿಮ್ಗೆ ಒಂದು 5 ನಿಮಿಷ ಅರ್ಥ ಆಗ್ತದೆ. ಇದು ಉಳಿತಾಯಕ್ಕೆ ಅದು ಇದು ಏನು ಬರ್ಲಿಲ್ಲ. ಅಲ್ಲ ಉಳಿತಾಯಕ್ಕೆ ಅಂದ್ರೆ ಅಣ್ಣ ಇವಾಗ ಮುಂಚೆ ಏನ್ ಮಾಡ್ತಿದ್ರು ಗೊತ್ತಾ, ಉಳಿತಾಯದ ಖಾತೆ ಸಪರೇಟ್ ಮಾಡಿದ್ರು, ಸಪರೇಟ್ ಮಾಡಿದ್ರು, ಉಳಿತಾಯದ ಬೇರೆ ಇದೆ ಬೇರೆ ಅಂತ. ಈಗ ಉಳಿತಾಯ ಖಾತೆ ತೆಗೆದ್ರೆ, ಯಾಕಂದ್ರೆ ಉಳಿತಾಯಕ್ಕೆ ಸಂಘದವರಿಗೆ ಲಾಭಾಂಶ ಕೊಡ್ಬೇಕಲ್ಲ, ಉಳಿತಾಯಕ್ಕೆ ಬಡ್ಡಿ ಕೊಡ್ಬೇಕಲ್ಲ, ಹಂಗಾಗಿ ಲಾಭಾಂಶ ಅದೇ ಅಣ್ಣ ಹೇಳಕ್ ಹೇಳಿ. ಈಗ ನಮ್ಮ ಸಾಲಕ್ಕೆ ಉದಾಹರಣೆಗೆ 1 ಲಕ್ಷಕ್ಕೆ ಎಷ್ಟು 7,000 ಬಡ್ಡಿ ಕಟ್ತೀರಾ, ನಿಮ್ಮ ಸಂಘದಾಗ 1 ಲಕ್ಷ ಉಳಿತಾಯ ಇದ್ರೆ ಎಲ್ಲರೂ ಸೇರಿ ಅದೇ 14% ಆಗಿ ನಿಮ್ ಉಳಿತಾಯ ಕೂಡ ಬಡ್ಡಿನೇ ಈಗ ಆಗ್ತಾ ಇದೆ. ನಿಮ್ ಉಳಿತಾಯ ಕೂಡ ನಿಮ್ ಸಂಘದಾಗೆ ಸಾಲದ ವ್ಯವಹಾರ ಆಗ್ತಾ ಇದೆ. ಈಗ ಲಾಭಾಂಶ 3 ವರ್ಷಕ್ಕೆ 5 ವರ್ಷಕ್ಕೆ ಆಡಿಟ್ ಆಗ್ತದೆ ನೋಡಿ, ಆಡಿಟ್ ಆದಾಗ ಕೊಡ್ತಾರೆ ಅದನ್ನ. 3 ವರ್ಷ ಆಗೋಗಿದೆ ನಮ್ದು, 3 ವರ್ಷನೂ ಆಗಿದೆ. 3 ವರ್ಷ ಆಗಿದೆ. 3 ವರ್ಷ ಆದ್ರೆ ಆಡಿಟ್ ಮಾಡ್ತಾರೆ 1 ತಿಂಗಳಂತ. ಇದೇ ತಿಂಗಳಿಗೆ ಲಾಭಾಂಶ ಎಲ್ಲ ವಿತರಣೆ ಮಾಡ್ಬೇಕಂತ ಇರುತ್ತೆ. ಈ ವರ್ಷ ಆಡಿಟ್ ಮಾಡ್ತಾರೆ, ಯಾವ ತಿಂಗಳ ಮಾಡ್ತಾರೆ ಅಂತ ಗೊತ್ತಿಲ್ಲ. ತಾಯಿ ಆದ್ರೆ 2016 ಇಸ್ವಿಯಲ್ಲೇ ಏನಾಗಿರೋದು, ಒಂದ್ಸತಿ ಬಂದಿದೆ. ಎಷ್ಟು? 120 ರೂಪಾಯಿ ಅಷ್ಟೇ ಬಂದಿರುತ್ತೆ. ಅಂದ್ರೆ ಅವಾಗ 120 ರೂಪಾಯಿ ಅಷ್ಟೇ ಬಂದಿರೋದಂದ್ರೆ ಅವಾಗ ಏನಾಗಿದೆ ಗೊತ್ತಾ, ಅದು ಸಾಲ ಇರುತ್ತೆ ನೋಡಿ ಸಂಘದಾಗ ಉದಾಹರಣೆಗೆ 5 ಲಕ್ಷ DP ಇದ್ರೆ 5 ಲಕ್ಷದಾಗ ಸಂಘದಲ್ಲಿ ದುಡ್ಡೇ ವಾಪಸ್ ತೆಗಿಕೆ ಬರಲ್ಲ, ಅಷ್ಟು ಸಾಲ ತಗೊಂಡಿರ್ತಾರೆ ಸಂಘದವರು. 5 ಲಕ್ಷ DP ಇದ್ರೆ 5 ಲಕ್ಷ ಸಾಲ ತಗೊಂಡಿದ್ರೆ ಬ್ಯಾಂಕ್ ವ್ಯವಹಾರಕ್ಕೆ ಏನು ಇರಲ್ವಲ್ಲ ಅಮೌಂಟ್, ಅವಾಗ ಅಷ್ಟು ಬಿಟ್ಕೊಂತಾರೆ ಸಂಘದ ಕಡೆ. ನಂಗೇನು ಅರ್ಥ ಆಗ್ತಾ ಇಲ್ಲ ಸರ್ ಇದ್ರ ಬಗ್ಗೆ. ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಡೀಟೇಲ್ಸ್ ಹೇಳ್ತೀನಿ ಬೇಕಾದ್ರೆ ಬುಕ್ಸ್ ಎಲ್ಲ ತಗೊಂಡು. ಸರ್ ಇದು ಹೋಗ್ಲಿ, ಧರ್ಮಸ್ಥಳ ಸಂಘದಿಂದ ಕೊಡ್ತಾ ಇರೋದಾ ಬೇರೆ ಬ್ಯಾಂಕ್ ಇಂದನಾ ಸರ್? ಧರ್ಮಸ್ಥಳ ಸಂಘದಿಂದ ಕೊಡ್ತಿರಲ್ಲ, ಬ್ಯಾಂಕ್ ಇಂದ ಕೊಡ್ತಾ ಇರೋದು. ಬ್ಯಾಂಕ್ ಫಸ್ಟ್ ಧರ್ಮಸ್ಥಳ ಸಂಘದಲ್ಲಿ ಇದು ಧರ್ಮಸ್ಥಳ ಇಂದ ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರ. ಧರ್ಮಸ್ಥಳ ಇಂದ ಎಂದು ಕೊಟ್ಟಿಲ್ಲ. ಇವಾಗ ಇಲ್ವಾ ಸರ್? ಚೇಂಜ್ ಮಾಡಿದ್ದೀರಾ? ಧರ್ಮಸ್ಥಳ ಇಂದ ಎಂದು ಕೊಟ್ಟಿಲ್ಲ. ಹೌದಾ, ಚೇಂಜ್ ಇವಾಗ ಚೇಂಜ್ ಅಲ್ಲ, ಮುಂಚೆಯಿಂದ ಕೂಡ ಬ್ಯಾಂಕ್ ಇಂದಾನೆ ಕೊಟ್ಟಿರೋದು, ಮುಂಚೆಯಿಂದ ಬ್ಯಾಂಕೆ. ಈಗಾದ್ರೆ ಈ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಅಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದ್ರೆ ಅದು ಒಂದು ಚಾರಿಟಬಲ್ ಟ್ರಸ್ಟ್ ಧರ್ಮಸ್ಥಳ. ಕರೆಕ್ಟ್. ಅಂದ್ರೆ ಏನಾಗಿದೆ ಗೊತ್ತಾ, ಇವಾಗ ಸಂಘದಕ್ಕೆ ಸಾಲ, ಬ್ಯಾಂಕಿಗೆ ಶ್ಯೂರಿಟಿ. ಉದಾಹರಣೆಗೆ ಇವಾಗ ನಾವೇ ಒಂದು ಅಣ್ಣ ತಮ್ಮಗಳು ಒಂದು ಜಮೀನಾಗ ಏನನ್ನ ಇದಾದ್ರೆ ಒಂದು ಜಮೀನ್ ಮೇಲೆ ಲೋನ್ ತಗೊಂತೀವಿ ಅಂತ ಉದಾಹರಣೆ ಹೇಳೋದು. ಜಮೀನಾಗೆ ಯಾರು ತೆಗೆದ್ರೆ ಜಮೀನ್ ಮೇಲೆ ಲೋನ್ ಕೊಡ್ಬೇಕಂದ್ರೆ ಬ್ಯಾಂಕ್ ಅವ್ರು ಶ್ಯೂರಿಟಿ ಕೇಳ್ತಾರಲ್ವಾ, ಆ ಶ್ಯೂರಿಟಿ ಕೇಳ್ತಾರೆ. ಇವಾಗ ನಮ್ಮ ಸಂಘದಿಂದ ಸಾಲ ತಗೋಬೇಕು, ಏನ್ ಶ್ಯೂರಿಟಿ ಕೊಡ್ತೀವಿ? ಏನು ಕೊಡಲ್ವಲ್ಲ ಸಂಘದ ಸದಸ್ಯರು. ಸದಸ್ಯರು ಶ್ಯೂರಿಟಿ ಕೊಡ್ತೀರಾ ಸರ್? ಸಂಘದಲ್ಲಿ ಅವ್ರ ಶ್ಯೂರಿಟಿ ಅಂತೀವಿ. ನೀವು ಯಾರೋ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಶ್ಯೂರಿಟಿ ಕೊಟ್ಟಿದ್ದಾರೆ, ಇದು ಬ್ಯಾಂಕ್ ಇಂದ ಬರ್ತಾ ಇರೋದು ಅಂತ ನೀವ್ ಹೇಳ್ತಾ ಇರೋದು ಅಷ್ಟೇ ಅಲ್ಲ ಸರ್? ಹಂಗೆ ಅಲ್ಲ. ಇವಾಗ ನಮ್ಮೂರ ಊರುಗಳಲ್ಲಿ ಒಂದೊಂದ್ ಹತ್ರ ಇವಾಗ DCC ಬ್ಯಾಂಕ್ ಅಂತ ಗೊತ್ತಲ್ಲ, ಅದ್ರಲ್ಲಿ ನಾವ್ ಯಾವ್ದೇ ಶ್ಯೂರಿಟಿ ಕೊಡಲ್ಲ, ಏನಿಲ್ಲ. ನಮ್ಗ್ ಲೋನ್ ಬೇಕಾದ್ರೆ ವರ್ಷನೂ ಕೊಡ್ತಾ ಇದ್ದಾರೆ. ಅದೇಂಗ್ ಸರ್? ಅದು ಅದು ಗೌರ್ಮೆಂಟ್ ಸಹಕಾರಿ ಬ್ಯಾಂಕ್, ಅದು ಸಹಕಾರಿ ಬ್ಯಾಂಕೇ ಅಲ್ಲ. ವರ್ಷ ಏನು ಕಟ್ತಾರೆ, ಮತ್ತೆ ಕಟ್ಬೇಕಲ್ಲ ಅದನ್ನ. ನಾವು ಕಟ್ತಾ ಇದೀವಲ್ಲ, ಕಟ್ತಾ ಇದೀವಿ. ಅದ್ರಾಗ ಕೂಡ ಉಳಿತಾಯ ಇಷ್ಟು ಅಂತ ಇದೆ ಅಲ್ಲ, ಅದ್ರಾಗ ಕೂಡ ಅದ್ರಲ್ಲಿ ಸರ್ ಉಳಿತಾಯ. ಸರ್ ಉಳಿತಾಯ ಇದ್ರೂನು ನಮ್ ಉಳಿತಾಯ ಎಷ್ಟಿದ್ರೂನು ಇವಾಗ 10,000 ಇದೆ ಅಂತೆ, ನಮ್ಗೇನೋ ಪ್ರಾಬ್ಲಮ್ ಸರ್. ಅಲ್ಲ ಅದ್ರಾಗ ಬಾಂಡ್ ಎಲ್ಲ ಮಾಡ್ಕೊಂತಾರಲ್ಲ. ಏನ್ ಬಾಂಡ್? ಇನ್ಸೂರೆನ್ಸ್ ಬಾಂಡ್ ಮಾಡ್ತಾರಲ್ಲ DCC ಬ್ಯಾಂಕ್ನಾಗೆ. ಬಾಂಡ್ ಏನಿಲ್ಲ ಸರ್, ಬುಕ್ಸ್ ಕೊಡ್ತಾರೆ ವಾರ ಅಂದ್ರೆ ಅಣ್ಣ ಏನ್ ಗೊತ್ತಾ, ಇದು ಸಮಾಜ ಸೇವೆಗೆ ಅಂತ ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಿದ್ದಾರೆ. ಚಾರಿಟಬಲ್ ಟ್ರಸ್ಟ್ ಇದು ನಮ್ಮ BC ವಿಭಾಗದಿಂದ. ಇದು ಧರ್ಮಸ್ಥಳ ಬ್ಯಾಂಕ್ನವರು ಉದಾಹರಣೆಗೆ ಒಂದು ಆಧಾರ್ ಕಾರ್ಡ್ ಕೊಟ್ಟು ಸಂಘದವರು ಅಷ್ಟೇ ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ಸ್ಟ್ರಕ್ ಆಗ್ತಾ ಇದೆ ಸರ್, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಅದೇ ನೆಟ್ವರ್ಕ್ ಪ್ರಾಬ್ಲಮ್. ಹಾಂ ಸರ್ ಹೇಳಿ. ಅದೇ ಸರ್, ಡೀಟೇಲ್ಸ್ ಬೇಕಂದ್ರೆ ನೀವು ಬುಧವಾರ ಸಿಕ್ಕಿರ್ಬೇಕು, 1 ಗಂಟೆ ಮಾತಾಡೋಣ.
ನೀವು ಡೀಟೇಲ್ಸ್ ಬೇಕಂದ್ರೆ ಬುಧವಾರ ಹಂಗೆ ಸಿಗ್ರಿ, ಒಂದು ಗಂಟೆ ಮಾತಾಡೋಣ, ನೀಟಾಗೆಲ್ಲ ಹೇಳ್ತೀನಿ. ಅದೇ ಸರ್, ನಾವು ಕ್ಲಿಯರ್ ಮಾಡ್ಕೊಡ್ಬೇಕಿದು, ಇಲ್ಲಾಂದ್ರೆ ನಾನು ₹1 ಕಟ್ಟಲ್ಲ. ಯಾಕಂದ್ರೆ ನನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಇದರಲ್ಲಿ, ಏನೋ ಅಣ್ಣ ಇನ್ನೊಂದೇನು ಗೊತ್ತಾ, ಏನೇ ಪ್ರಾಬ್ಲಮ್ ಇದೆ ಕೂಡ ನಮ್ಮ 14% ಬಡ್ಡಿ ಮೇಲೆ ನಿಮ್ಗೆ ₹1 ಒಂದು ನಯಾ ಪೈಸೆ ಕೂಡ ಎಕ್ಸ್ಟ್ರಾ ತಗೊಂಬಲ್ಲ ನಮ್ಮ. ಬಡ್ಡಿ ಎಷ್ಟು ಬೀಳುತ್ತೆ ಸರ್? ಇವಾಗ ಎಷ್ಟು ಬಡ್ಡಿ 59 ಪೈಸೆ ಬೀಳುತ್ತೆ ಸರ್? ಬಡ್ಡಿ 59 ಪೈಸೆ. 59 ಪೈಸೆ, 60 ಪೈಸೆ ಇಟ್ಕೊಳ್ಳಿ ಸರ್. 60 ಪೈಸೆ ಅಷ್ಟೇ ಬೀಳೋದು ಬಡ್ಡಿ ಸರ್. ತಿಂಗ್ಳಿಗ ವಾರಕ್ಕ ಸರ್? ತಿಂಗ್ಳಿಗೆ. ಹಾ ಹೆಂಗ್ ಸರ್? ಹೆಂಗೆ ಅಂದ್ರೆ ಅಣ್ಣ, ಈಗ ನಮ್ಮಲ್ಲಿ ಕಟ್ಟಿದ ಎಷ್ಟು ವಾರ ಬಡ್ಡಿ ಅಂತ ಕಟ್ಕೊಂಡ್ಬರ್ತೀರಾ? ನೀವ್ ಹೇಳ್ತಾ ಇದ್ದೀರಾ ಹಾ, ಬಡ್ಡಿ ಫಸ್ಟ್ ಬಡ್ಡಿ ಎಲ್ಲ ಉಳಿತಾಯ ಎಲ್ಲ ಸೇರಿ, ಕಂತು ಎಲ್ಲ ಸೇರಿ ಟೋಟಲ್ ಮೇಲೆ ಬಡ್ಡಿ ಎಲ್ಲ ವಾರನೂ ಇಷ್ಟು ಕಟ್ಟಬೇಕಂತ ಒಂದೇ ಸತಿ ಹಾಕ್ತೀರಾ? ಒಂದ್ ವರ್ಷಕ್ಕೆ ಹಾಕ್ತಿವಿ. ಮತ್ತೆ ಈ ವಾರ ಕಟ್ತೀರಾ, ವಾರಕ್ಕೊಂದು ಕಟ್ತೀರಾ, ₹2 ಬಡ್ಡಿ ಕಡಿಮೆ ಆಗ್ತಾ ಬರ್ತೈತೆ. ವಾರನೂ ಕಟ್ಬೇಕಲ್ಲ ನಾವು ಬಡ್ಡಿ ಸಹ? ವಾರ ಬಡ್ಡಿ ಕಟ್ಬೇಕು. ಅವಾಗ ಎಷ್ಟಾಯ್ತು ಸರ್ 4 ವಾರಕ್ಕೆ 60 ಪೈಸೆ ಅಂದ್ರೆ? ಇವಾಗ 59 ಪೈಸೆ ಅಂದ್ರೆ 4 ವಾರಕ್ಕೆ ನೂರಕ್ಕೆ 59 ಪೈಸೆ. ಎಷ್ಟು ವಾರಕ್ಕೆ? 4 ವಾರಕ್ಕೆ, ಒಂದು ತಿಂಗಳಿಗೆ. ಹೆಂಗೆ ಸರ್? ತಿಂಗಳಿಗಾದ್ರೆ ತಿಂಗಳು ಆದಾಗ ಬಡ್ಡಿ ಹಾಕ್ಬೇಕು ನೀವು. ಬಡ್ಡಿ ಹಾಕಂದ್ರೆ ಇನ್ನೊಂದೇನು ಗೊತ್ತಾ, ಇದು ನಮ್ಮ ವಾರದ ಕಂದಾಯ ಕೂಡ ತಿಂಗಳಿಗೆ ಒಂದ್ಸಲಿ ಬಡ್ಡಿ ಹಾಕೋದು. ನೀನ್ ಹೇಳೋದು ಫ್ಲಾಟ್ ಇಂಟ್ರೆಸ್ಟ್. ಇವಾಗ ರೈತರ ಎಲ್ಲ ಸಾಲ ಕಟ್ತೀವಲ್ಲ, ಆ ಇಂಟ್ರೆಸ್ಟ್ ಹೇಳ್ತೀರಾ ಬಡ್ಡಿ ಹಾಕಿ ಅಂತ. ಆ ಲೆಕ್ಕ ಅದು ಬಡ್ಡಿ ಹಾಕಾರ ಲೆಕ್ಕ ಅದು. ಇದು ನಮ್ದು ರೆಡ್ಯೂಸಿಂಗ್ ಅದು ಕ್ರೆಡಿಟ್, ಅದೇ ಕಟ್ ಇಂಟ್ರೆಸ್ಟ್ ನಮ್ದು. ಈಗ ಉದಾಹರಣೆಗೆ ಒಂದ್ ಲಕ್ಷಕ್ಕೆ ನೀನ್ ಹೇಳೋ ಲೆಕ್ಕಾಚಾರ 60 ಪೈಸಾ ಲೆಕ್ಕಾಚಾರ ಆದ್ರೂ ಕೂಡ ₹106 ಅಂದ್ರೆ ಒಂದ್ ಲಕ್ಷಕ್ಕೆ ಎಷ್ಟಾಗುತ್ತೆ ಒಂದ್ ತಿಂಗಳಿಗೆ ಹೇಳಿ, ನೀವು ಹಂಗೆ ಲೆಕ್ಕ ಹಾಕಿ. ₹100 ಅಲ್ಲಲ್ಲ, ನಿಮ್ ಲೆಕ್ಕನೇ ಹಾಕಿ. ಅರ್ಥ ಆಗ್ಲಿಲ್ಲ ಸರ್. ಈಗ ನಿಮ್ ಲೆಕ್ಕ 100ಕ್ಕೆ ₹1 ಲೆಕ್ಕ ಹಾಕಿ. ಯಾರು ಬಡ್ಡಿ ಲೆಕ್ಕ ₹1 ಬಡ್ಡಿ ಲೆಕ್ಕ ಹಾಕಿರ್ ಕೂಡ ಇವಾಗ ₹100 ₹1 ಅಂದ್ರೆ 10,000ಕ್ಕೆ ಎಷ್ಟಾಗುತ್ತೆ? ₹10,000ಕ್ಕೆ ₹100 ಆಗುತ್ತೆ ಒಂದ್ ತಿಂಗಳಿಗೆ. ಲಕ್ಷಕ್ಕೆ ಎಷ್ಟಾಗುತ್ತೆ? ₹1,000. ಲಕ್ಷಕ್ಕೆ 1,000 ಆಗುತ್ತೆ. ಒಂದ್ ವರ್ಷಕ್ಕೆ 12,000 ಆಗ್ತೈತೆ. ನಮ್ಮಲ್ಲಿ ನಾವು ತಗೊಂಬದು ಎಷ್ಟು? ₹6,992 ಅಷ್ಟೇ ಬಡ್ಡಿ ತಗೊಂಬದು. ಅಂದ್ರೆ ನೀವು ವಾರ ಕಟ್ತಾ ಇರೋದು ₹6,992. 6,990. ಒಂದು ವರ್ಷಕ್ಕ? ಒಂದ್ ವರ್ಷಕ್ಕೆ 1 ಲಕ್ಷಕ್ಕ? ಒಂದ್ ಲಕ್ಷಕ್ಕೆ ₹1 ಆದ್ರೆ ಅಷ್ಟಾಗುತ್ತೆ. 6,992 ಅಂದ್ರೆ ಅಷ್ಟೇ 69 ಪೈಸೆ ಬೀಳೋದು ನಮ್ಮಲ್ಲಿ ಬಡ್ಡಿ. 69 ಪೈಸೆ ಅಷ್ಟೇ ಬೀಳೋದು. 69 59 ಪೈಸೆ 69 ಪೈಸೆ ಬೀಳುತ್ತೆ ಅಷ್ಟೇ ಬೀಳೋದು. 14% ರಿಡ್ಯೂಸಿಂಗ್ ಬೇಕಾದ್ರೆ ಇದು PTR/100 ಹಾಕಿ ನೋಡಿ, ನಿಮ್ಗೆ ಪಕ್ಕ ಗೊತ್ತಾಗುತ್ತೆ. ನಾನ್ ಹೇಳೋದೇನಂದ್ರೆ ಸರ್, ನನ್ಗೆ ಇದೊಂದು ಕನ್ಫ್ಯೂಸ್ ಆಗ್ತಾ ಇದೆ. 59 ಪೈಸೆ ಅಂತಿರಲ್ಲ, ತಿಂಗಳಿಗೆ 59 ಪೈಸೆ ಆದ್ರೆ ನೀವು ಟೋಟಲ್ ತಿಂಗಳಿಗೆ 59 ಪೈಸೆ ಆದ್ರೆ 100ಕ್ಕೆ ತಿಂಗಳಿಗೆ 59 ಪೈಸೆ. ಇವಾಗ ಉದಾಹರಣೆಗೆ 60 ಪೈಸೆ ಲೆಕ್ಕ ಹಾಕಿ. 60 ಪೈಸೆ ಆದ್ರೆ ಒಂದು ವಾರಕ್ಕೆ ಎಷ್ಟು ಬರುತ್ತೆ? 15 ಪೈಸೆ ಬರುತ್ತೆ 100ಕ್ಕೆ. ಎಷ್ಟು? 15 ಪೈಸೆ ಬರುತ್ತೆ ಒಂದು ವಾರಕ್ಕಾದ್ರೆ. 15 ಪೈಸೆ ಒಂದು ವಾರಕ್ಕೆ. ಅಲ್ಲಿಗೆ ₹100 15 ಪೈಸೆ ಆದ್ರೆ ಇವಾಗ ಒಂದು 1,000ಕ್ಕೆ ಎಷ್ಟು? ₹1,000 ಬರ್ತೈತೆ. 10,000ಕ್ಕೆ ಎಷ್ಟು? ₹150 ಬರುತ್ತೆ. ಅಲ್ಲ 10,000ಕ್ಕಲ್ಲ, ಎಷ್ಟು? 10,000ಕ್ಕೆ ₹1,000 ಬರುತ್ತೆ. 1,000ಕ್ಕೆ ₹1,000 ಬರುತ್ತೆ. 10,000ಕ್ಕೆ ಒಂದೂವರೆ ₹15 ಬರುತ್ತೆ 10,000ಕ್ಕೆ. ಮತ್ತೆ 1 ಲಕ್ಷಕ್ಕೆ ₹150 ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಅಂದ್ರೆ ವಾರ ಇಂಟ್ರೆಸ್ಟ್ ₹150 ಬರುತ್ತೆ. ಅಂದ್ರೆ ಈ ವಾರ ನೀವು ವಾರಕ್ಕೊಂದು ಕಟ್ತೀರಾ, ಮತ್ತೆ ಮುಂದಿನ ವಾರ ವಾರಕ್ಕೊಂದು ಕಟ್ತೀರಾ. ಈ ವಾರ ₹2 ಬಡ್ಡಿ ಕಮ್ಮಿ ಆಗುತ್ತೆ, ಮುಂದಿನ ವಾರ ₹2 ಎಲ್ಲಿ ಕಡಿಮೆ ಆಗಲ್ಲ ಸರ್. ಒಂದೇ ಸತಿ ಹಾಕಿರ್ತೀರಲ್ಲ ನೀವು. ಕಡಿಮೆ ಆಗುತ್ತೆ ಅಣ್ಣ. ಯಾಕೆ ಕಡಿಮೆ ಆಗಲ್ಲ? ಬಡ್ಡಿ ಚಾರ್ಜ್ ನೋಡೋಣ. ನೀವು ಇದು ಇನ್ನೊಂದು ಗೊತ್ತಾ, ಸಾಲ ಮರುಪಾವತಿ ಚೀಟಿ ಅಂತ ಇದೆಯಲ್ಲ, ಅದು ನೋಡಿ. ಸಾಲ ಮರುಪಾವತಿ ಚೀಟಿ ಯಾಕೆ ಕಡಿಮೆ ಆಗಲ್ಲ ಅಂತ ಕೇಳಿ ನಾನು. ಕಡಿಮೆ ಎಲ್ಲ ಆಗುತ್ತೆ ಕಡಿಮೆ ಆಗಲ್ಲ ಅಂತ ಹೇಳ್ಬೋದು. ಮಂತ್ಲಿ ಸ್ಟೇಟ್ಮೆಂಟ್ ಅಸಲು ಅಂತ ಇದೆ ನೋಡಿ. ಇದು ಅಸಲು ಬೇರೆ ಬಡ್ಡಿ ಬೇರೆ, ಒಟ್ಟು ಟೋಟಲ್ ಮೊತ್ತ ಅಲ್ಲ ಅಸ್ಲಿದೆ ನೋಡಿ. ಅಸ್ಲು ಕಾಲಮ್ ಐತೆ. ಅಸ್ಲು ಕಾಲಮ್ಗಿನ ಮುಂಚೆ ಮತ್ತೆ ಅಸಲು ಮೊತ್ತ ಅಂತ ಇದೆ ನೋಡಿ. ಆ ಕಾಲಮ್ ಎರಡು ಟ್ಯಾಲಿ ಮಾಡಿ ಹಿಂದಿನ ತಿಂಗಳು ಎಷ್ಟು ಇದೆ ಮತ್ತೆ ಈ ತಿಂಗಳು ಎಷ್ಟು ನೀವು ಕಟ್ಟಿದ್ರ ಬುಕ್ನಾಗ 4 ವಾರ ಅಷ್ಟೊಂದು ಮೈನಸ್ ಮಾಡಿ ಈ ಕಡೆ ಮೈನಸ್ ಮಾಡಿ ಅಷ್ಟೇ ಅಮೌಂಟ್ ಬರುತ್ತೆ. ನೀವು ₹1 ಹೆಚ್ಚಿಗೆ ಬರೋ ಕಮ್ಮಿ ಬರುತ್ತೆ. ಅದ್ರಲ್ಲಿ ಒಂದು ಸರ್ ಇನ್ನೊಂದು CC ಬ್ಯಾಲೆನ್ಸ್, ಇದು ಮಂತ್ಲಿ ರಿಪೋರ್ಟ್ ಬರುತ್ತಲ್ಲ, ಅದರಲ್ಲಿ CC ಬ್ಯಾಲೆನ್ಸ್ ಅಂತ ಒಂದು ಅಮೌಂಟ್ ಇರುತ್ತೆ. CC ಬ್ಯಾಲೆನ್ಸ್ ಅಂತ ಒಂದು ಅಮೌಂಟ್ ಇರ್ತದಂದ್ರೆ ಅಷ್ಟು CC ಬ್ಯಾಲೆನ್ಸ್ ಮೇಲ್ಗಡೆ ಇರುತ್ತಲ್ಲ ಅದನ್ನ ಹೇಳದ. CC ಬ್ಯಾಲೆನ್ಸ್ ಅಂತ ಇರುತ್ತಲ್ಲ, ಆ CC ಬ್ಯಾಲೆನ್ಸ್ ಅಷ್ಟು ಅಮೌಂಟ್ ಸಂಘಕ್ಕೆ ಸಾಲ ವಿತರಣೆ ಮಾಡಬಹುದು ಅಂತ ಸ್ಟೇಟ್ಮೆಂಟ್ ನಾಗೆ. CC ಬ್ಯಾಲೆನ್ಸ್ ಅಲ್ಲ ಸರ್. CC ಬ್ಯಾಲೆನ್ಸ್ ಅಂದ್ರೆ
ಸಾಲಕ್ಕೆ ಸಂಘಕ್ಕೆ ಇಷ್ಟು ಸಾಲ ವಿತರಣೆ ಮಾಡ್ಬೋದಂತ ಬರ್ತದೆ. ಇವಾಗ ಸರ್ ಟೋಟಲ್ ಬಂದು 7 ಲಕ್ಷ ಚಿಲ್ಲರೆ ಇರುತ್ತೆ ಅಂತ ನಮ್ಮ ತಾಯಿ ಅವ್ರದ್ದು. ನೀವು ಹೇಳೋದು ಟೋಟಲ್ 7 ಲಕ್ಷ ಚಿಲ್ಲರೆ ಇರುತ್ತೆ. ಹಾ. ಮೇಲ್ಗಡೆ ಸ್ಟೇಟ್ಮೆಂಟ್ ಆಗಿ 1 3 ಲಕ್ಷ ಚಿಲ್ಲರೆ ಇರ್ತೈತೆ. 20 ಚಿಲ್ಲರೆ ಕಡಿಮೆ ಇದೆ. 20 ಸರ್ ಒಂದು ಹತ್ರ ಬಂದು CC ಬ್ಯಾಲೆನ್ಸ್ ಅಂದಿದೆಯಾ? CC ಬ್ಯಾಲೆನ್ಸ್ ಎಷ್ಟಿದೆ? ಅದು ಬಂದು 7 ಲಕ್ಷ 15 ಸಾವಿರ ಚಿಲ್ಲರೆ ಇದೆ. ಮತ್ತೆ ಸಾಲ ಎಷ್ಟೈತೆ? ಟೋಟಲ್ 7,39,395 ಚಿಲ್ಲರೆ. 7,39,000. CC ಬ್ಯಾಲೆನ್ಸ್ ಎಷ್ಟು? 20,000 ಇದೆಯಾ? 2 ಲಕ್ಷ ಇದೆಯಾ ಸರ್? 7 ಲಕ್ಷ ಸರ್. 7,15,000 ಚಿಲ್ಲರೆ. 7,15,000 ಚಿಲ್ಲರೆ CC ಬ್ಯಾಲೆನ್ಸ್. ಹಾ ಸರ್. ಮತ್ತೆ ಟೋಟಲ್ 7,39,000 ಚಿಲ್ಲರೆ ಇದೆ. 7,39,000 ಚಿಲ್ಲರೆ ಇದೆ ಅಂದ್ರೆ ಆ ಸಂಘಕ್ಕೆ DP ಮೊತ್ತ ಒಟ್ಟು ಟೋಟಲ್ 15 ಲಕ್ಷ ಐತೆ. ಮೇಲ್ಗಡೆ ಹಾಕಿರ್ತಾರೆ ನೋಡಿ DP ಮೊತ್ತ ಅಂತ 15 ಲಕ್ಷ. DP ಲಿಮಿಟ್ ಅಂತ? DP ಲಿಮಿಟ್ 15 ಲಕ್ಷ ಆಯ್ತಾ? 15 ಇಲ್ಲ ಸರ್, 10 ಲಕ್ಷ ಇದೆ. 10 ಲಕ್ಷ ಇದೆ ಸರ್. 10 ಲಕ್ಷ ಇದೆಯಾ? ಹಾ ಇದೆ ಸರ್. 10 ಲಕ್ಷ ಇದೆ. ಮತ್ತೆ ಟೋಟಲ್ ಸಾಲ ಹಾಕಿದಾಗೆ 7 ಲಕ್ಷ ಚಿಲ್ಲರೆ ಆಯ್ತಾ ಕೆಳಗೆ? ಹಾ ಕೆಳಗೆ 7,39,000 ಚಿಲ್ಲರೆ. 7,39,000 ಚಿಲ್ಲರೆ. ಮತ್ತೆ CC ಬ್ಯಾಲೆನ್ಸ್ 7,39,000 ಚಿಲ್ಲರೆ. ಹಾ ಇಲ್ಲ ಸರ್, ಅದರಲ್ಲಿ 7,15,000 ಚಿಲ್ಲರೆ ಮೇಲೆ CC ಬ್ಯಾಲೆನ್ಸ್ ಅಲ್ಲಿ. ಹಾ ಸರ್. CC ಬ್ಯಾಲೆನ್ಸ್ ಅಂದ್ರೆ ಇಷ್ಟು CCಗೆ ಬ್ಯಾಲೆನ್ಸ್ ಇಷ್ಟ ಐತೆ ಅಂದ್ರೆ ನಿಮ್ ಸಂಘಕ್ಕೆ 15 ಲಕ್ಷ DPಗೆ ನಿಮ್ ಸಂಘ ಇದಿದೆ ಅಂತ ಎಲಿಜಿಬಲ್ ಐತೆ ಅಂತ. ನಿಮ್ ಸಂಘದಾಗೆಲ್ಲ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟರೆ 15 ಲಕ್ಷ DP ಆಗುತ್ತೆ. ಅವಾಗ ಮೇಲೆ 7 ಲಕ್ಷ ಚಿಲ್ಲರೆ ಇರುತ್ತಲ್ವಾ, ಆ 7 ಲಕ್ಷ ಚಿಲ್ಲರೆ ನಿಮ್ ಸಂಘದ ಸಾಲ ವ್ಯವಹಾರ ಮತ್ತೆ ಮಾಡ್ಬೋದಂತ. ನನ್ಗೆ ಅರ್ಥ ಇರೋದೇನಂದ್ರೆ ಸರ್, ಇವಾಗ ಟೋಟಲ್ ಇವಾಗ ಬಾಕಿ ಅಸಲು ಅಂತ ಇದೆಯಲ್ಲ, ಅದು ಬಂದು 7,39,000 ಚಿಲ್ಲರೆ ಇದೆ. 7,39,000 ಚಿಲ್ಲರೆ ಹೌದಾ? CC ಬ್ಯಾಲೆನ್ಸ್ ಅಂದ್ರೆ ಏನ್ ಸರ್ ಅದು? CC ಬ್ಯಾಲೆನ್ಸ್ ಅಂದ್ರೆ ನಿಮ್ಮ ಸಂಘದ ಖಾತೆ ಅಕೌಂಟ್ ಬ್ಯಾಲೆನ್ಸ್ ಇಷ್ಟಿದೆ ಅಂತ. 7 ಲಕ್ಷ ಚಿಲ್ಲರೆ CC ಬ್ಯಾಲೆನ್ಸ್ ಅಂದ್ರೆ ಇನ್ನು ಸಾಲದ ವ್ಯವಹಾರ ಅಷ್ಟು ಸಾಲದ ವ್ಯವಹಾರ ಮಾಡ್ಬೋದಂತ. ಇನ್ನು 7 ಲಕ್ಷ ಮಾಡ್ಬೋದಂತಾನಾ? 7 ಲಕ್ಷ ಸಾಲದ ವ್ಯವಹಾರ ಮಾಡ್ಬೋದು. ಹೌದಾ? ನಿಮ್ ಸಂಘದಾಗ ಯಾರ್ದಾನ ಎಮರ್ಜೆನ್ಸಿ ಬೇಕಂದ್ರೆ ಅಷ್ಟು ಸಾಲ ತಗೋಬಹುದು ಯಾರನ್ನ. ಇದು ಟೋಟಲ್ ಇರೋದು ಅದು ಇನ್ನೊಂದು 7 ಲಕ್ಷ ಚಿಲ್ಲರೆ ಇರುತ್ತೆ ನೋಡಿ. ಆ 7 ಲಕ್ಷ ಚಿಲ್ಲರೆನಾಗೆ ನಿಮ್ ಉಳಿತಾಯ ಟೋಟಲ್ ಎಷ್ಟಿದೆ ಉಳಿತಾಯನ ಮೈನಸ್ ಮಾಡ್ತಾರೆ. ಉಳಿತಾಯನ ಲಾಸ್ಟ್ ಯಾಕಂದ್ರೆ ಒಂದ್ ವಾರ ಇವಾಗ ಯಾವ್ದೋ ಒಂದು ರಜಾ ಬಂತು, ರಜಾ ಬಂದಿನ 1 ವಾರ ಎಕ್ಸ್ಟೆಂಡ್ ಆಗುತ್ತೆ, 1 ವಾರ ಕಡಿಮೆ ಆಗುತ್ತಲ್ವಾ ದಿನ. ಯಾವ್ದಾನ ಒಂದಿನ ರಜೆ, ಉದಾಹರಣೆ ಮಂಗಳವಾರ ಯಾವ್ದಾನ ರಜಾ ಬರುತ್ತೆ, ಮಂಗಳವಾರ ರಜೆ ಬಂದಾಗ ಸೋಮವಾರ ಮಾಡ್ತಾರೆ. ಅವಾಗ ಶುಕ್ರವಾರ ಇದ್ದಾಗ ನಿಮ್ಗೆ ಗುರುವಾರ ಮಾಡ್ತಾರೆ. ಮತ್ತೆ ಇದು ಗುರುವಾರ ಮಾಡಿದ್ರು ನೋಡಿ 1-2 ವಾರ. ಗುರುವಾರ ಅಲ್ಲ ಸರ್, ಗುರುವಾರ ಮಾಡಿದ್ರು. ಅಲ್ಲಲ್ಲ ಒಂದ್ಸರಿ ಮಾಡ್ಯಾರ ನೋಡಿ. ಏನಾಗುತ್ತೆ ಅಂದ್ರೆ ಗುರುವಾರ ಮಾಡಿರ್ತಾರೆ, ಬ್ಯಾಂಕ್ ರಜಾನು ಅವತ್ತು 30ನೇ ತಾರೀಕಿಗೆ ಬ್ಯಾಂಕ್ ರಜೆ ಇರ್ತೈತೆ, ಅವಾಗ 29ಕ್ಕೆ ಕಲೆಕ್ಷನ್ ಮಾಡ್ತಾರೆ. ಇಲ್ಲಾಂದ್ರೆ 2ನೇ ತಾರೀಕು ರಜೆ ಇರ್ತೈತೆ, 1ನೇ ತಾರೀಕು ಡಿಪಾಸಿಟ್ ಮಾಡ್ತಾರೆ. ಹಂಗಿದ್ದಾಗ ಏನಾಗುತ್ತೆ ಅಂದ್ರೆ ಉಳಿತಾಯದಲ್ಲಿ ಇದು ಸಂಘದ ಇದು ಅಕೌಂಟ್ ಆ ತಿಂಗಳು ಟರ್ನ್ ಓವರ್ ಬೇಕಲ್ವಾ, ಹಂಗಾಗಿ ಆ ಉಳಿತಾಯನ ಮೈನಸ್ ಮಾಡಿ ಮಿಕ್ಕಿದ ಅಮೌಂಟ್ ನಿಮ್ಗೆ ಸಾಲ ಕೊಡ್ತಾರೆ. ಹಿಂಗೆ ಅದು ಲೆಕ್ಕ. ಮತ್ತೆ ಇನ್ನೊಂದು ನಿಮ್ ಸಂಘದಾಗ ಎಲ್ಲರಿಗೂ ಆಧಾರ್ ಕಾರ್ಡು ಮತ್ತೆ ಒಂದೊಂದು ಫೋಟೋ ಎಲ್ಲ ಸಂಘದಲ್ಲ ಕೊಟ್ರೆ DP ಹೆಚ್ಚುವರಿ ಮಾಡಿ ಕೊಡ್ತಾರೆ. ಇಷ್ಟು ವಾರ ಅಂದ್ರೆ 256 ವಾರ ಆಗಿರ್ಬೋದು ನಿಮ್ ಸಂಘ ಅಂತ. 6 ವರ್ಷ 6 ವರ್ಷ ಮೇಲಾಗಿ ನಿಮ್ ಸಂಘ. ಇದು 6 ವರ್ಷ ಮೇಲೇನೆ ಆಗಿದೆ ಸರ್. ಅದೇ ಅಣ್ಣ 6 ವರ್ಷ ಮೇಲಾಗಿದೆ. ಈಗ ನಿಮ್ ಸಂಘಗಳಿಗೆಲ್ಲ ಎಲಿಜಿಬಲ್ ಗೊತ್ತಾ 15 ಲಕ್ಷ DP ಇರ್ಬೇಕು. ಇಲ್ಲಾಂದ್ರೆ SHG ಸಂಘ 10 ಜನ ಸಂಘ ಆದ್ರೆ 20 ಲಕ್ಷ DP ಹಾಕಕ್ಕೆ ಅನುಮತಿ ಕೊಡ್ತಾರೆ. ಇನ್ನೊಂದು ಹೆಲ್ತ್ ಕಾರ್ಡ್ 100 ರೂಪಾಯಿ ಇತ್ತು, ಇವಾಗ 300 ರೂಪಾಯಿ ಮಾಡಿದ್ದಾರೆ. ಯಾಕೆ ಸರ್ ಅದು? ಅದೇನೋ ಅರ್ಥ ಅಂದ್ರೆ ಹೆಲ್ತ್ ಕಾರ್ಡ್ 100 ರೂಪಾಯಿ ಇತ್ತು ಅಂದ್ರೆ 100 ರೂಪಾಯಿ ಇದ್ದಾಗ ಒಬ್ಬರೇ ಮೆಂಬರಿಗೆ ಮಾತ್ರ ಇತ್ತು. ಅವಾಗ ಯಾರಿಗೆ ಸಂಘದ ಯಾವ ಮೆಂಬರ್ ಇರ್ತಾರೆ ಅವ್ರಿಗೆ ಮಾತ್ರ ಮಾಡಿದ್ರು. ಮತ್ತೆ ಏನ್ ಮಾಡಿದ್ರೆ ಅವ್ರ ನಾಮಿನ ವಿನಿಯೋಗದಾರರು ಇರ್ತಾರೆ ಅಂದ್ರೆ ಇವಾಗ ಗಂಡ ಹೆಂಡತಿ ಇರ್ತಾರೆ. ಇವಾಗ ಹೆಂಡತಿಗೆ ಮಾತ್ರನೇ ಮಾಡ್ತಿದ್ರು ಅವಾಗ. ಇವಾಗ ಗಂಡ ಯಾಕಂದ್ರೆ ಗಂಡ ಕೂಡ ಅನಾರೋಗ್ಯ ಇದು ಇದ್ರೆ ಗಂಡ ದುಡಿಮೆ ಮಾಡಿ ತಂದು ಕೊಡ್ತಾನೆ. ನಮ್ ಗಂಡಗ ಬೇಕಂತ ಸಂಘ ಸದಸ್ಯರೆಲ್ಲ ಕೆಲವು ಲೆಟರ್ ಎಲ್ಲ ಹೋಗಿದ್ರು ಧರ್ಮಸ್ಥಳಕ್ಕೆ. ಹಂಗಾಗಿ ಏನ್ ಮಾಡಿದ್ರು ಇವಾಗ 300 ರೂಪಾಯಿ ಮಾಡಿದಾರ. 300 ರೂಪಾಯಿಗೆ ಅವಾಗ 10 ಸಾವಿರ ಇತ್ತು, 100 ರೂಪಾಯಿ 10 ಸಾವಿರ ಇತ್ತು. ಯಾಕಂದ್ರೆ ಇದು 300 ರೂಪಾಯಿ ಮಾಡಿದಿರಲ್ಲ, ಆ ಕಡೆಯಿಂದ ಲೆಟರ್ ಹೋಗಿದೆ. ಇವಾಗ ನಮಗೂ ನಮ್ ನಾಮಿನಿಗೂ ಇಬ್ಬರಿಗೂ ಸೇರಿ ಹೆಲ್ತ್ ಕಾರ್ಡ್ ಬೇಕು ಅಂತ ಲೆಟರ್ ಯಾರು ಕಳ್ಸಿಲ್ಲ ಈ ಕಡೆಯಿಂದ. ದಕ್ಷಿಣ ಕನ್ನಡ ಸರ್ ಫಸ್ಟ್ ನಾವು ಸಂಘದಲ್ಲಿರೋ ಸದಸ್ಯರನ್ನ ಕೇಳ್ಬೇಕು. ಯಾಕಂದ್ರೆ ಆ ಸಂಘದ ಏನ್ ಸರ್ ಸಂಘದಾಗಿರೋ ಸದಸ್ಯರನ್ನ ಆರೋಗ್ಯ ರಕ್ಷಾ ಕಾರ್ಡು ಇದು ನೀವು ಮಾಡ್ಬೇಕು. ಅದು ಮುನ್ನೋಟಾಗಿ ನಿಮ್ಗೆ ಮತ್ತೆ ನಿಮ್ ಗಂಡ ಇರುತ್ತೆ ಅಂತ ಕೇಳಿ ನಿಮ್ ಆಧಾರ್ ಹೆಂಗ್ ಸಂಘದವರೆಲ್ಲ ಸೈನ್ ಹಾಕಿ ಕೊಟ್ಟೆ ಅಲ್ವಾ ಅದು ಆರೋಗ್ಯ ರಕ್ಷಾ ಕಾರ್ಡ್ ಆಗಿರೋದು.
ಯಾವಾಗ ಫಸ್ಟ್ ಅಲ್ಲಿ 100 ರೂಪಾಯಿ ಇದ್ದಾಗ ಅವರೇ ಫಸ್ಟ್ ಅಲ್ಲ ಅಣ್ಣ ಉತ್ಸವದ ಕೂಡ ಸಂಘದ ಎಲ್ಲಾ ಸದಸ್ಯರು ಸೈನ್ ಹಾಕಿದ್ದಾರೆ. 300 ರೂಪಾಯಿಗ 300 ರೂಪಾಯಿ ಕೂಡ. ಯಾರು ಸೈನ್ ಹಾಕಿಲ್ಲ ಸರ್. ನನ್ಗ ಈ ಮಾಹಿತಿನೇ ನಂಗೆ ಗೊತ್ತಿಲ್ಲ. ಫಸ್ಟ್ ಇನ್ನೊಂದೇನ್ ಗೊತ್ತಾ, ಏಪ್ರಿಲ್ ತಿಂಗಳ ನೀವು ಹಾಕಿದ್ದೀರಾ. ಹಾಕಿಲ್ಲ ಅಂದ್ರೆ ಅದು ಎಂಟ್ರಿ ಆಗೋ ಚಾನ್ಸ್ ಇಲ್ಲ. ಯಾರು ಹಾಕಿಲ್ಲ ಅವ್ರಿಗೆ ಎಂಟ್ರಿ ಇನ್ನೊಂದ್ ಎಲ್ಲ ಸೈನ್ ಬೇಕಾ? ನಾನ್ ತೋರಿಸ್ಲಾ ಎಷ್ಟು ಸೈನ್ ಫೋರ್ಜರಿ ಮಾಡಿದ್ದಾರ ಬುಕ್ಕಲ್ಲೇ? ಅಂದ್ರೆ ಬುಕ್ಕಲ್ಲೇ ಇವಾಗ ನೀವು ಕಲೆಕ್ಷನ್ಗೆ ತಪ್ಪಿರಲ್ಲ. ನೀವು ಕಲೆಕ್ಷನ್ ದುಡ್ಡು ಕಟ್ಟಿದ ನೀವು ಸೈನ್ ಹಾಕಿ ಅಣ್ಣ. ಯಾಕೆ ಹಾಕಲ್ಲ? ನಾನು ನೋಡಿದ್ರೆ ಮಧ್ಯಾಹ್ನ ಬುಕ್ಕಿಗೆ ಸೈನ್ ಹಾಕ್ತಿಲ್ಲ ನೀವು. ನಾನು ದುಡ್ಡು ಕಟ್ಟಬೇಕು, ದುಡ್ಡು ಕಟ್ತೀನಿ. ಸಿಗ್ನೇಚರ್ ಒಂದ್ರಲ್ಲಿ ಮಂಜಣ್ಣವ್ರ ಏನ್ ಗೊತ್ತಾ, ಸಂಘ ಮಾಡಿದ್ದೇನು ಗೊತ್ತಾ, ದುಡ್ಡು ಕಟ್ತಿರಲ್ವಾ, ನೀವು ದುಡ್ಡು ಕಟ್ಟಿಗೆ ಪ್ರೂಫ್ಗೆ ಸೈನ್ ಹಾಕ್ಬೇಕು. ನಾನು ಹಾಕಲ್ಲ ಸರ್. ಉದಾಹರಣೆ ನೀವು ಹಾಕಲ್ಲ ಅಂದ್ರೆ ಅಣ್ಣ ನಾನು ಹೇಳೋದ್ ಕೇಳೋಣ. ಒಂದು ಉದಾಹರಣೆ 1000 ಕೊಟ್ಟಾಕ್ತಿ ಅಣ್ಣ. ಅಲ್ಲಿ ಯಾರ ಇವಾಗ ನಿಮ್ ಸಂಘದಾಗ ಏನೋ ನೀವೇ ತಂದು ಕಟ್ತಿದ್ರೆ ಕರೆಕ್ಟ್ ಆಗಿ ನೀವು ಲೆಕ್ಕ ಗೊತ್ತಾಗುತ್ತೆ. ನೀವು ಯಾರಿಗೋ ಒಬ್ರಿಗೆ ಕೊಟ್ಟಾಕ್ತಿರಣ್ಣ ದುಡ್ಡು, ಅವ್ರು ನೀವು 1000 ಕೊಟ್ರೆ ಅಲ್ಲಿ 500 ರೂಪಾಯಿ ಜಮಾ ಮಾಡಿರಿ. 900 ರೂಪಾಯಿ ಜವಾಬ್ದಾರಿ ಯಾರಣ್ಣ ಅದಕ್ಕೆ? ಸರ್ ಅದೇ ಸರ್, ಎಷ್ಟು ಪ್ರಾಬ್ಲಮ್ ಬಂದ್ರೂನು ಅಲ್ಲ, ಎಷ್ಟು ಪ್ರಾಬ್ಲಮ್ ಅಂದ್ರೆ ಅದಕ್ಕೆ ಸೈನ್ ಹಾಕ್ಬೇಕಂತ ಹೇಳೋದು. ನೀವು ಸೈನ್ ಹಾಕಿದ್ರೆ ನೀವು ಕೊಟ್ಟಿದ್ರೆ ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಸೈನ್ ಹಾಕಲ್ಲ. ಸೈನ್ ಹಾಕ್ಬೇಕು. ನೀವು ಹೇಳ್ದಂಗೆ ಸೈನ್ ಇಲ್ಲ ಅದಿಲ್ಲ ಅಂದ್ರೆ ಆಗಲ್ಲ ಅಣ್ಣ. ಸೈನ್ ಸಂಘದಾಗ ಸೈನ್ ಹಾಕ್ಬೇಕಣ್ಣ. ಅದೇ ಸರ್, ಅದು ಸರಿ ಆಯ್ತು. ನಾವು ಸೈನ್ ಹಾಕ್ಬೋದಲ್ಲ. ಯಾಕಾಗಿ ಸೈನ್ ಹಾಕ್ಬೇಕಂದ್ರೆ ನಾನು ಹೇಳೋದು, ಸೈನ್ ಹಾಕಿದ್ರೆ ನೀವೇ ಸಂಘದಾಗ ನೀವೇ ಇಷ್ಟು ಕಟ್ಟಿದ್ರೆ ಅಂತ ಯಾರು ನೋಡಿದ್ರು ಕೂಡ ಮುಂದಿನ ಸಂಘ ಬಂದಾಗ ಇಷ್ಟು ಕಟ್ಟಿದ್ದಾರೆ ಪಕ್ಕ ಗೊತ್ತಾಗುತ್ತೆ. ಹೆಲ್ತ್ ಕಾರ್ಡ್ ಹೋಗಿ ಹೆಲ್ತ್ ಕಾರ್ಡ್ 300 ರೂಪಾಯಿ ಈ ಕಡೆಯಿಂದ ಹಾಕಿದ್ರೆ ಅಣ್ಣ. ಇನ್ನೊಂದೇ ಗೊತ್ತಾ, ಹಾಕಿರೋದಕ್ಕೆ ಎಲ್ಲಾ ಸಾಕು. ಆ ಫಾರ್ಮೆಟ್ ಫೋಟೋ ಹಾಕಿಸ್ಬೇಕಾ? ನಾಳೆ ಬೇಕಾದ್ರೆ ನಾನು ಹಾಕಿಸ್ತೀನಿ ಫೋಟೋ. ನಾವು ಮತ್ತೆ ಒಂದು ಫಾರ್ಮೆಟ್ ನಿಮ್ ಬುಕ್ಕಿಗೆ ಮೆಚ್ಚಿದ್ದಾರೆ ನೋಡಿ. ಒಂದು ಫಾರ್ಮೆಟ್ ನಿಮ್ ಬುಕ್ಕಿಗೆ ಮೆಚ್ಚಿದ್ದಾರೆ. ಒಂದು ಬುಕ್ ಅನಕ್ಷ ಕಾರ್ಡ್ ಮೆಚ್ಚಿದ್ದಾರೆ, ಒಂದು ಆಫೀಸಿಗೆ ಕೊಟ್ಟಿದ್ದಾರೆ. SP ಅವ್ರನ್ನ ಕೇಳಿ, ಅವ್ರು ಕೇಳ್ಬಿಟ್ಟು ನಮ್ಗೆ ಹೇಳಿ ಸರ್. ನಾನ್ ಕೇಳ್ತೀನಿ. ಇಲ್ಲಾಂದ್ರೆ ಬುಧವಾರ ಇನ್ನೊಂದೇನ್ ಗೊತ್ತಾ, ಆಯ್ತು ವಾರಸಭೆಗೆ ಹೋಗಿ ಸಂಘದಲ್ಲಿ ಮಾಹಿತಿ ಕೊಟ್ಟೆ ಸೈನ್ ಹಾಕಿ ಎಂಟ್ರಿ ಮಾಡಿಸ್ಬೇಕಂತ ನಮ್ಮಲ್ಲಿ ಇರೋದು ನಿಯಮ ಇರೋದು. ವಾರ ಸಭೆನೂ ಇಲ್ಲ, ಯಾವ್ದು ಇಲ್ಲ, ಏನು ಇಲ್ಲ. ವಾರಸಭೆಗೆ ನಿಮ್ ಸಂಘದಲ್ಲಿ ಯಾರು ಸೇರಲ್ಲ ಅಂತಲ್ಲ ಸರ್. ಸಂಘದಲ್ಲಿ ಸೈನ್ ಹಾಕಿ ಅಂತ ಹೇಳ್ತೀರಾ, ಸಂಘದಲ್ಲಿ ಸೇರಲ್ಲ ಅಂತಾರೆ. ಹೇಳ್ತೀವಿ. ಇವಾಗ ನೀವು 8 ಗಂಟೆಗೆ ಬರ್ತೀರಾ, ನಾವು 7 ಗಂಟೆಗೆ ಕೂಲಿಗೆ ಹೋಗ್ಬೇಕು. ಇವಾಗ ಒಂದು ವಾರ ಮಿಸ್ ಆದ್ರೆ ನೀವೇನೇನ್ ಕೇಳ್ತೀರಾ? ಯಾಕಪ್ಪ ಕಟ್ಟಿಲ್ಲ ಅಂದ್ರೆ ಯಾಕಪ್ಪ ಕಟ್ಟಿಲ್ಲ ಅಂತ ಕೇಳ್ತೀವ. ನಾವು ಮತ್ತೆ 7 ಗಂಟೆಗೆ ಅಂದ್ರೆ ಮತ್ತೆ 6 ಗಂಟೆಗೆ ಅವ್ರು ಬರಕ್ಕಾಗುತ್ತಾ? ಯಾರು ಸರ್? ಯಾರು ಕೂಡ 6 ಗಂಟೆಗೆ 7 ಗಂಟೆಗೆ ಬರಕ್ಕಾಗಲ್ಲ ಅಣ್ಣ. ಅವ್ರಿಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಒಳಗೆ. ನಾವು ಸಾಲ ಮಾಡಿದೀವಿ, ಸಾಲ ಕಟ್ಬೇಕಂತ ಒಂದ್ ದಿವ್ಸನೂ ಮನೆ ಸಾಲ ಮಾಡಿದಲ್ಲ. ಇನ್ನೊಂದು ಸಾಲ ಮಾಡಿ ಸಾಲ ಕಟ್ಬೇಕಂತ ಇದ್ರು ಕೂಡ ಇವಾಗ ಬೆಳಗ್ಗೆ 7:30 ಸ್ಟಾರ್ಟ್ ಆಗಿದ್ದು ಮತ್ತೆ ಸಾಯಂಕಾಲ 5 ಗಂಟೆ 6 ಗಂಟೆ ಒಳಗೆ ಅವ್ರಿಗೂ ಒಂದ್ ಇರ್ತದಣ್ಣ. ಒಂದ್ ಕೆಲಸ ಅಂದ್ರೆ ಇಡೀ ಬೇರೆ ಕಡೆ ಕೆಲಸ ಹೋಗ್ಬೇಕಂದ್ರೆ ಇಷ್ಟೇ ಟೈಮ್ಗೆ ಹೋಗಕ್ಕೆ ಇಷ್ಟೇ ಟೈಮ್ ಬರ್ಬೇಕಂತ ಇರುತ್ತಲ್ಲಣ್ಣ. ಅವ್ರು 6 ಗಂಟೆಗೆ ಬರಕ್ಕಾಗುತ್ತಾ ಹೇಳಿ? ಹಂಗಾನ ಹೇಳಿ, ನೀವೇ ನಿಧಿ ಮಾಡಿರೋದಲ್ಲ ಸಂಘ ಮಾಡಿದಾಗ ಇಂಥ ದಿನ ಇಂಥ ಟೈಮ್ ಸೇರ್ತೀವಿ ಅಂತ. ನೀವು ಬರಕ್ಕೂ ನಿಮ್ಗೂ ಟೈಮಿಂಗ್ ಇರುತ್ತೆ, ನಾವ್ ಕೆಲ್ಸಕ್ಕೆ ಹೋಗ್ಬೇಕು ನಿಮ್ಗೂ ಟೈಮ್ ಇರುತ್ತಲ್ಲ. ಅಲ್ಲ ಇರುತ್ತೆ. ವಾರಸಭೆ ಇಂಥ ದಿನನೇ ಮಾಡ್ಬೇಕಂತ ನಿಮಗೆ ನಿಯಮ. ಇಂಥ ದಿನ ಮಾಡ್ತೀವಿ ಅಂತ ನೀವು ಸಂಘ ಮಾಡುವಾಗ ಎಲ್ಲ ಒತ್ತಡ ಮಾಡಿದ್ರು. ಸಂಘ ಮಾಡಿದಾಗ ಇತ್ತು, ಅದು ಫಸ್ಟ್ ಅಲ್ಲಿ ನಡೀತಾ ಇತ್ತು. ಇವಾಗ ಯಾರು ಸರ್? ಇವಾಗ ಯಾಕೆ ಸರ್ ಅಂದ್ರೆ ನಿಮ್ ಸಂಘದಾಗ ಕಟ್ತಿರೋದೇ ಸಾಲ 3 ಜನ, ಇನ್ನಿಬ್ರು ಬರ್ತಾನೆ ಇಲ್ಲ. ಅವ್ರು ನೋಡಿದ್ರೆ ನಿಮ್ಗೆ ಪನಿಲೇದ ಪಾಟ್ಲದ ಅಂತ ನಿಮ್ ಸಂಘದಾಗ ಮಾತಾಡ್ತಾರಂತೆ. ಅಷ್ಟೇ. ನಾವ್ ಬರ್ಬೇಕಂದ್ರೆ ಕೆಲಸ ಬಿಟ್ಟು ಬರ್ಬೇಕಲ್ಲ. ಇವಾಗ 10 ಗಂಟೆವರೆಗೂ ಇದ್ರೆ ಮತ್ತೆ ಕೂಲಿಗೆ ಹೋಗಿದ್ ಯಾವಾಗ? ಅಣ್ಣ ಅದಕ್ಕೆ ಕೂಲಿ ಹೋಗಿದ್ರೆ ಅಂದ್ರೆ ಅದಕ್ಕೆ ವಾರಸಭೆಗಳು ಕಡಿಮೆ ಆಗ್ತವೆ. ಅದಕ್ಕೆ ಎಷ್ಟೇನಿದ್ರು ಅಷ್ಟೇ ಮಾತಾಡ್ಕೊಂಡು ಬರ್ತಾರೆ. ಇವಾಗ ಎಲ್ಲರೂ ಸಿಕ್ಕಿದ್ರೆ ನೀವು ಇಷ್ಟೊತ್ತು ಕೇಳಿದ್ರಲ್ಲ ಮಾಹಿತಿ, ಅದೆಲ್ಲ ಪಕ್ಕ ವಾರಸಭೆಗೆ ಎಲ್ಲ ನಡೆದು ಕರೆಕ್ಟ್ ಆಗುತ್ತೆ. ವಾರಸಭೆಗೆ ಅಂದ್ರೆ ಅದೇ ಇವಾಗ ಒಂದ್ ಮನೆಗೆ ಎಷ್ಟಿದ್ರೆ ಅಷ್ಟು ಜನ ಸಂಘ ಸರಿ. ₹1 ನಾವು ಒಂದ್ ಸೈನು ಹಾಕಿಲ್ಲ. ನಮ್ ಕೇಳಿದ್ದಾರೇನೋ SP ಅವ್ರನ್ನ ಕೇಳಿ ಮತ್ತೆ ಹೇಳಿ. ನಿಮ್ಗೆ ಕಾರ್ಡ್ ಬಂದಿದ್ಯಾ? ಕಾರ್ಡ್ ನಾನು ಗೊತ್ತೇ ಇಲ್ಲ ಸರ್. ನಾವ್ ಕೇಳಿದ್ರು ನಾನ್ ಕಟ್ಟೋದಿಲ್ಲ, ನಮ್ಗೆ ಬೇಡ. ಇನ್ನೊಂದು ಅವ್ರದ್ದು ಬೇಡ ಅಂದ್ರೆ ನಿಮ್ಗೆ ಎಂಟ್ರಿನೇ ಆಗಿರಲ್ಲ. ಎಂಟ್ರಿ ಆಗುತ್ತೆ? ಹಾಗೇ ಇಲ್ಲ ಸರ್. ನೀವ್ ಹೇಳಿದ್ರಲ್ಲ, ನೀವ್ ಸೈನ್ ಮಾಡಿದ್ದೀರಿ, ನೀವ್ ಬೇಕಂತ ಅಂದ್ರಲ್ಲ. ಹಂಗಲ್ಲ. ಈಗ ನೋಡಿ, ನಿಮ್ಗೆ ಎಂಟ್ರಿ ಯಾಕಾಗಿಲ್ಲ ಅಂದ್ರೆ ನಿಮ್ಗೆ ಕೇಳಿದಾರೆ, ನೀವ್ ಬೇಡ ಅಂತ ಹೇಳಿದ್ರೆ ಅವ್ರು ಎಂಟ್ರಿ ಮಾಡ್ತಿಲ್ಲ. ಲೆಟ್ರು ಸರ್, ಲೆಟ್ರ್ ಯಾರು ಕೆಲ್ಸ ಇಲ್ಲ ಈ ಕಡೆಯಿಂದ. ಲೆಟ್ರು ನೀವ್ ಹೇಳಿದ್ರಲ್ಲ ಅಣ್ಣ ಲೆಟ್ರ್ ಅಂದ್ರೆ ಲೆಟ್ರ್ ಅಂದ್ರೆ ಏನ್ ಗೊತ್ತಾ, ಸಂಘಕ್ಕೆ ಇವ್ ತರ್ತಾರೆ ಯಾರು ಸೇವಾ ನೀನೇ. ಇವಾಗ ನಿಮ್ಮನ್ನ ಕೇಳಿದಾರೆ, ಉದಾಹರಣೆ ನಿಮ್ಗೆ ಫೋನ್ ಮಾಡಿ ಕೇಳಿದಾರೆ, ಮುಂಜಾನೆ ನಿಮ್ಗೆ ಆರೋಗ್ಯ ರಕ್ಷಾ ಕಾರ್ಡ್ ಬೇಕಾ ಬೇಡವಾ ಅಂತ. ಇದು 300 ರೂಪಾಯಿ ಕಾರ್ಡ್ಗೆ ಅಂತ ನೀವು ಬೇಡ ಅಂತ ಹೇಳಿದ್ರೆ ನಿಮ್ ಸೈನ್ ಇದು ಖಾಲಿ ಹೋಗ್ಯಾರ ಬೇಡ ಅಂತ. ಮತ್ತೆ ಇನ್ನೊಂದು ಶಶಿರೇಖಾ ಸಂಘದಲ್ಲಿ ನಮ್ಮ ಮತ್ತೆ ಅವ್ರು ಬೇಕಾಗಿರೋದು ನಮ್ಮ ಮತ್ತೆ ಅವ್ರೆ, ಅವ್ರು ಬೇಡ ಅಂದ್ರು ಅವ್ರದ್ದು 300 ರೂಪಾಯಿ ಕಟ್ ಆಗಿದೆ. ಬೇಡ ಅಂದ್ರೆ ಕಟ್ ಆಗಿರಲ್ಲ, ಸೈನ್ ಹಾಕಿರ್ತಾರ ಅವ್ರು. ಸೈನು ಹಾಕಿಲ್ಲ, ಯಾವ್ದು ಇಲ್ಲ ಸರ್.
ಇವಾಗ ಖರ್ಚು ಸೈನ್ ಹಾಕಿಲ್ಲ ಅಂತ ಅಂದು ಅಲ್ಲ ನೀವು ಹೇಳೋದು ಕೇಳಿ, ನೀವು ಸೈನ್ ಹಾಕಿಲ್ಲ ಅಂತ ವಾದ ಮಾಡ್ತೀರಾ? ಅವ್ರೇನು ಫಾರ್ಮೆಟ್ ರೆಡಿ ಇರೋದನ್ನ ಬೇಕಾದ್ರೆ ನಾವು ಪ್ರೂಫ್ ಮಾಡ್ತೀನಿ ಬೇಕಾದ್ರೆ. ಸರಿ ಸರ್, ಆಯ್ತು, ಪ್ರೂಫ್ ಮಾಡಿ ಅದು ಮಾಡಿಸಿ. ಶಿಶಿರೇಖಾ ಸಂಘನಾ? ಹಾ, ಶಿಶಿರೇಖಾ ಸಂಘದಲ್ಲಿ ಅದೊಂದು GID ಮತ್ತೆ MID ಒಂದು ನಾನು ವಾಟ್ಸಪ್ ಮಾಡು, ನಾನು ಆಫೀಸಿಂದ ಹಾಕ್ತೀನಿ ನಿಮಗೆ. ಹಾ, ನಾವು ಸೈನೇ ಮಾಡೋದಿಲ್ಲ. ಅವ್ರು ಹೇಳ್ತಾರೆ, ನಾನು ಆ ಅಮ್ಮನ ಕೇಳಿದೆ, ಅವರು ನನ್ಗೆ ಬೇಡ ಅಂದ್ರು, ನಾನೇ ಕಟ್ಟಿಬಿಟ್ಟೆ, ಇದರಲ್ಲಿ ಒಬ್ಬರೇ ಇರೋದು ಸದಸ್ಯರು, ಅದಕ್ಕೆ ಮಾಡಲೇಬೇಕಂದ್ರು, ಅದಕ್ಕೆ ನಾನು ಮಾಡ್ತಿದ್ದೀನಿ, ನನ್ನ ದುಡ್ಡು ಅಂತಾರೆ. ದುಡ್ಡು ಕಟ್ಟಿಲ್ವಾ? ಯಾರು ಸರ್? ನೀವು ಕಟ್ಟಿಲ್ವಾ ದುಡ್ಡು? ಅದರಲ್ಲಿ ನಮ್ದು ಕಟ್ಟಾಗಿರೋದು ಸರ್. ಅಣ್ಣ, ಅದು ನೀವು ಕಟ್ಟಿರೋ ದುಡ್ಡು ಕಟ್ಟಾಗೈತೆ, ಅವ್ರು ಕಟ್ಟಾರ ಅದನ್ನ ಕೇಳ್ಬೇಕಲ್ಲ ಅವ್ರನ್ನ. ಅವ್ರು ಕೇಳಿದ್ರೆ ನಂದು ಅಂತಾರೆ, ಅದರಲ್ಲಿ ಕಟ್ಟಾಗಿರೋದು ನಮ್ದು. ಅಂದ್ರೆ ಕಟ್ಟಾಗಿರೋದು ನಿಮ್ದು ಅಂದ್ರೆ ಮತ್ತೆ ಅವ್ರೇನು ಅಮೌಂಟ್ 1 ವಾರ 2 ವಾರ ಯಾವಾಗ ನೀವು ಕಟ್ಟಿದಾಗ ನೋಡ್ಬೇಕಲ್ಲ. ಯಾಡ್ ಮಾಡ್ಬೇಕಂದ್ರೆ ಕಂತು ಪ್ಲಸ್ ಇದು 300 ರೂಪಾಯಿ ಆಗ್ಬೇಕು. ಇಲ್ಲ ಇಲ್ಲ, ಹಂಗೇನಿಲ್ಲ ಅಣ್ಣ. ಸರ್ ಅಂದ್ರೆ ಅಣ್ಣ ಹೇಳೋದ್ ಕೇಳಿ, ನೀವು ವಾರ ತಂದು ಕಟ್ತೀಯ, ಒಂದೊಂದ್ ವಾರ ಕಡಿಮೆ ಕಟ್ಟದಾಗ ಕೂಡ ಅವತ್ತಿಗೆ ಕಟ್ಟುಬಟ್ಟಿ ಬರಲ್ಲ ಅಂತ ಹೇಳ್ತಿರಲ್ವಾ? ಕಟ್ಟುಬಟ್ಟಿ ಯಾಕೆ ಬರಲ್ಲ ಅಂದ್ರೆ ಅವತ್ತು ಇಂಟ್ರೆಸ್ಟ್ ಮಾತ್ರ ನಮಗೆ ಶೋ ಆಗ್ತಾ ಇರ್ತದೆ. ಇಂಟ್ರೆಸ್ಟ್ ಮತ್ತೆ ಆ ವಾರದ ಏನ್ ಬೇಕೋ ಅಷ್ಟು ಮಾತ್ರ. ಅಂದ್ರೆ ಈ ಪ್ರತಿ ಫಸ್ಟ್ ಸಾಲ ತಗೊಂಡಾಗಿಂದ ಮಾಮೂಲಿ ಒಂದೇ ಕಂತು ಕಟ್ಕೊ ಬಂದ್ರೆ 1 ವಾರ ನೀವು ಅರ್ಧ ಕಟ್ಟಿದ್ರು ಕೂಡ ಆ ವಾರಕ್ಕೆ ನಿಮ್ಗೆ ಕಂತು ಬಾಕಿ ಬರೋದಿಲ್ಲ. ಯಾಕೆ ಬರಲ್ಲ ಅಂದ್ರೆ ಪ್ರತಿ ವಾರ ನೀವು ಕರೆಕ್ಟ್ ಅಷ್ಟು ಬಡ್ಡಿ ಎಲ್ಲ ರಿಕವರಿ ಮಾಡಿರ್ತೀರಾ, ಮತ್ತೆ ಎಷ್ಟು ನಮ್ಗೆ ಪರ್ಸೆಂಟೇಜ್ ನಮ್ಗೆ ಸಿಸ್ಟಮ್ ಬೇಕು ಅಷ್ಟು ಮಾತ್ರ ನೋಡಿ. ಬೇಕಷ್ಟು ಇವಾಗ 33 ಚಿಲ್ಲರೆ ಇದೆ ಅವ್ರದ್ದು. ಇವಾಗ ಮತ್ತೆ ಇನ್ಶೂರೆನ್ಸ್ ರಿನ್ಯೂವಲ್ ಮತ್ತೆ ಮಾಡಿಸ್ಬೇಕು. ಯಾವ್ದಾ? ಸಂಘದಲ್ಲಿ. ಅಂದ್ರೆ ಇನ್ಸೂರೆನ್ಸ್ ಮತ್ತೆ ಮಾಡಿಸ್ಬೇಕಂದ್ರೆ ಅವರು ಹಿಂದಿನ ವರ್ಷ ಏಪ್ರಿಲ್ ಇಂದ ಈ ಕಡೆ ಸಾಲ ತಗೊಂಡಿಲ್ಲ, ಮುಂಚೆ ತಗೊಂಡ ಸಾಲ. ಇವಾಗ ತಗೊಂಡ ಸಾಲಗಳಿಗೆಲ್ಲ ಏನ್ ಗೊತ್ತಾ, 3 ವರ್ಷಕ್ಕೂ ಲೋನ್ ಎಂಟ್ರಿ ಆಗುತ್ತೆ. ಅಂದ್ರೆ ಅದು ಮಾಮೂಲಿ ವಾರಕ್ಕೊಮ್ಮೆ ಕಟ್ಕೊಂಡು ಹೋಗ್ತಾ ಇರ್ತಾರೆ, ಒಂದೇ ಸಲ ಎಂಟ್ರಿ ಮಾಡ್ತಾರೆ. ಅವಾಗ ಹೆಂಗಿತ್ತು ಅಂದ್ರೆ ವರ್ಷದಿಂದ ವರ್ಷಕ್ಕೆ, ಆಗಸ್ಟಿಂದ ಆಗಸ್ಟಿಗೆ ಮುಂಚೆ ಸ್ಲಿಪ್ ಆಗ್ತಿದ್ರು, ಇವಾಗ ಸ್ಲಿಪ್ ಹಾಕಲ್ಲ ಸಾಲ ತಗೊಂಡೋಕೆ. ಯಾವ ನೋಡಿ ಇವಾಗ ಅಂದ್ರೆ ನೀವು ಎಷ್ಟು ವರ್ಷ, ಉದಾಹರಣೆ 4 ವರ್ಷ ಸಾಲ ಮಾಡ್ತೀವಿ, 4 ವರ್ಷಕ್ಕೂ ಇದು ಎಷ್ಟು PRK ಬರುತ್ತೆ ಅಷ್ಟು ಡಿವೈಡ್ ಮಾಡ್ತಾರೆ. ಆ ವರ್ಷದ್ದು LIC ಇದು ಮಾಡ್ತಾರೆ. ಯಾಕಂದ್ರೆ ವರ್ಷವನ್ನು ಆಗಸ್ಟ್ ತಿಂಗಳಿಗೆ PRK ಕಟ್ಟಿ, ಅದು ಕಟ್ಟಿ, ಇದು ಕಟ್ಟಿ ಅಂತ ಹೇಳಿ ಪದೇ ಸಂಘಟನೆ ಕೇಳಿದ್ರೆ ಒತ್ತಡ ಆಗುತ್ತೆ ಅಂತ ಹೇಳಿ ಆ ತರ ಮಾಡಿದ್ದಾರೆ. ಅದು RBI ನಿಯಮ. ಇದು ಡೆಲ್ಲಿನಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ನೋಡಿ, ಅದು ಮತ್ತೆ ಮೈಸೂರು ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇವೆಲ್ಲ ಸೇರಿ ಇದು RBI ಅಂಡರ್ನಾಗೆ ಅದು ಒಪ್ಪಂದ ಆಗಿರೋದು. ಟೈ ಅಪ್ ಆಗಿರೋದು ಸರ್. ಟೈ ಅಪ್ ಆಗಿದ್ರೆ ಸರ್, ನಾವು ಅಕೌಂಟ್ ಮಾಡ್ಬೇಕಂದ್ರೆ ಒಂದು ಬ್ಯಾಂಕ್ ಅಲ್ಲಿ ಪಾಸ್ಬುಕ್ ಕೊಡ್ತಾರಲ್ಲ ಸರ್. ಪಾಸ್ಬುಕ್ ಸಂಘದ ಪಾಸ್ಬುಕ್ ಕೊಟ್ಟಿರೋದಲ್ಲ, ಕೊಡ್ಬೇಕಲ್ಲ. ಒಬ್ಬೊಬ್ಬ ಸದಸ್ಯರಿಗೂ ಒಂದೊಂದು ಅಕೌಂಟ್ ಮಾಡ್ಕೊಡ್ಬೇಕಲ್ಲ. ಒಬ್ಬೊಬ್ಬ ಸದಸ್ಯರಿಗೆ ಪಾಸ್ಬುಕ್ ಅದೆಲ್ಲ ಕೊಡ್ತಾ ಇದ್ರಿಂದ ಅವಾಗ ಎಸ್ ಅಕೌಂಟ್ ಅದು ಇದ್ದಾಗ ಫಸ್ಟ್ ಸಂಘ ಮಾಡಿದವ್ರಿಗೆ ಕೊಟ್ಟಿದಾರಲ್ಲ, ಅದೆಲ್ಲ ಬರೀತಿದ್ರು ನೋಡಿ. ಅವಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಪಾಸ್ಬುಕ್ ಬೇಕಂದ್ರೆ ನಮ್ ತಾಯಿಯವ್ರಿಗೆ ಹೇಳಿದ್ದಾರೆ, ಕೊಡ್ತೀವಿ ಪಾಸ್ಬುಕ್ ಎಲ್ಲ ಅಂತ. ಮತ್ತೆ 1 ವರ್ಷ ಆದ್ಮೇಲೆ ಒಂದು ಯಾವುದೇ ಹೆಸರೇ ಇಲ್ಲ ಸರ್. ಅಂದ್ರೆ ಆ ಹೆಸರಿಲ್ಲ ಅಂದ್ರೆ ಇವಾಗ ಪಾಸ್ಬುಕ್ ನಿಮ್ಮ ಅದಕ್ಕೆ ನೀವು ಅವ್ರ ಸದಸ್ಯರೇ ಮಾಡ್ತಿದಾರಲ್ಲ ಬ್ಯಾಂಕ್ ಅಲ್ಲಿ, ಅದೇ ಪಾಸ್ಬುಕ್ ನೇ ಆರ್ಥಿಕ ಸೇರ್ಪಡೆ ಅಂತ ಮಾಡಿದ್ರು. ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪುಸ್ತಕ ಇವಾಗೆಲ್ಲ ಮುಂಚೆ ಎಲ್ಲ ಬರೆಯೋದಿತ್ತು, ಇವಾಗೆಲ್ಲ ಆನ್ಲೈನ್ ಇರೋದ್ರಿಂದ ಮೊಬೈಲ್ ಅಪ್ಲೋಡ್ ಮಾಡಿದ್ರು. ಯಾರು ಸೇವಾ ಪ್ರತಿನಿಧಿಗಳು ಒಂದು ಆರ್ಥಿಕ ಸೇರ್ಪಡೆಗೆ ಆಧಾರ್ ಕಾರ್ಡ್ ಮತ್ತೆ ಪಾಸ್ಬುಕ್ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ, ಫೋನ್ ನಂಬರ್ ಎಲ್ಲ. ಪ್ರತಿ ಸಂಘ ಮೆಂಬರ್ಗೆ ಬಂದು ಪ್ರತಿಯೊಬ್ಬ ಸಂಘದಲ್ಲಿ ಮೆಂಬರ್ ಬಂದು ತಂದ್ಕೊಡ್ಬೇಕು, ಏನೇನೋ ಮಾಡಾಕಿದ್ದೀರಿ ಬಿಡಿ ಸರ್. ಇಲ್ಲ ತಮ್ಮ ಕೊಡ್ಸಲ್ಲ, ತಮ್ಮ ಕೊಡ್ಸಲ್ ಮಾಡಿಲ್ಲ. ತಮ್ಮ ಕೊಡ್ಸಿದ್ದೇನು ಆಯುಷ್ಮಾನ್ ಕಾರ್ಡ್ ಉಚಿತವಾಗಿ ಬಂದು ನೋಡಿ ಅವಾಗ ನರೇಂದ್ರ ಮೋದಿ ಇದಕ್ಕೆ ಬಂದಾಗ. ಅವಾಗ ಯಾವ್ದು ಬರ್ಲಿಲ್ಲ ಸರ್, ಏನೆಲ್ಲ ಮಾಡಿಲ್ಲ. ನೀವೆಲ್ಲ ಉಲ್ಟಾ ಹೇಳ್ಬೇಡ್ರಿ, ಏನು ಮಾಡಿಲ್ಲ. ಏನ್ ಮಾಡಿದ್ದಾರೆ? ಆಯುಷ್ಮಾನ್ ಕಾರ್ಡ್ ಯಾವ್ದು ಬರ್ಲಿಲ್ಲ ಸರ್ ನಮ್ಗೆ. ಯಾವ್ದು? ಯಾರಿಗೂ ಬರ್ಲಿಲ್ಲ. ನಮ್ ತಾಯಿಯವರು ಆಯುಷ್ಮಾನ್ ಕಾರ್ಡ್ ನಿಮ್ದ್ರಲ್ಲಿ ಯಾವ ಕಾರ್ಡ್ ಮಾಡಿಸ್ಬೇಕಂದ್ರು ನಮ್ ತಾಯಿಯವ್ರಿಗೆ ಮಾಡ್ಸಿದ್ದೀನಿ ನಾನು. ಇವತ್ತಿಗೊಂದು ಬಂದಿಲ್ಲ, ಒಂದು ಕಾರ್ಡ್ ಬಂದಿಲ್ಲ. ಆಯುಷ್ಮಾನ್ ಕಾರ್ಡ್ ಮೆಸೇಜ್ ಬರುತ್ತೆ ನೋಡಿ ಮೊಬೈಲ್ಗೆ, ಯಾಕೆ ಬಂದಿಲ್ಲ? ಮೆಸೇಜು ಬಂದಿಲ್ಲ. ಎಲ್ಲಿ ಯಾವ ಹತ್ರ ಮಾಡ್ತಿದ್ದೆ ಅಲ್ಲಿ ಆಯುಷ್ಮಾನ್ ಕಾರ್ಡ್ ಪ್ರಿಂಟ್ ಕೊಡ್ತೀನಿ, ಯಾಕೆ ಬಂದಿಲ್ಲ ಸರ್? ಯಾವ ಇರಲ್ಲ ಆಯುಷ್ಮಾನ್ ಕಾರ್ಡ್ ಯಾವ ಹತ್ರ ಮಾಡ್ತಿದ್ ನೀವು? ಇಲ್ಲ ಸರ್, ಆವಾಗ ಒಂದೊಂದು ವಾರ ಒಬ್ಬೊಬ್ರು ಬರ್ತಾ ಇದ್ರು. ಯಾರನ್ನ ಒಂದೊಂದು ವಾರ ಒಬ್ಬರಲ್ಲ, ಅವಾಗ ಕ್ಯಾಶರ್ಗಳು ಒಂದೊಂದು ವಾರ ಒಬ್ಬರು ಬರ್ತಿದ್ರು. ಅವಾಗ ಯಾವ ಆಯುಷ್ಮಾನ್ ಕಾರ್ಡ್ ಯಾಕಿಲ್ಲ. ಇವ್ರು ರಿಯಲಿಗಳು ಬಂದ್ರು ನೋಡಿ, ಇವಾಗ ಯಾರು ಸಾವಿತ್ರಿ ಅವರೆಲ್ಲ ಬಂದ್ರು, ಅವಾಗ ಈ ಕಡೆಗೆ ಅವೆಲ್ಲ ಸ್ಟಾರ್ಟ್ ಆಗಿರೋದು. ಸರ್ ಉಪ್ಪರ್ಪಲ್ಲಿ ಅವರು ಯಾರು, ಅವ್ರ ಹೆಸರು ಉಪ್ಪರ್ ಸಾವಿತ್ರಿ. ಅವರೇ ನಮ್ಮೂರಲ್ಲೇ ಬಂದು ದೇವಸ್ಥಾನ ಮುಂದ್ಗಡೆನೆ ಮಾಡಿದ್ದು ಆಯುಷ್ಮಾನ್ ಕಾರ್ಡ್ ಅಂತ. ಅವ್ರ ಹತ್ರ ಮಾಡಿದ್ರೆ ಅವ್ರ ಹತ್ರ ಇದು ನಿಮ್ದು ಆಧಾರ್ ನಂಬರ್ ಕೊಟ್ರೆ ಇದು ಕೊಡ್ತಾರೆ ನೋಡಿ, ಆಯುಷ್ಮಾನ್ ಕಾರ್ಡ್ ಇದು ಕೊಡ್ತಾರೆ ಸ್ಲಿಪ್ಪು. ಅದಕ್ಕೆ ಸ್ವಲ್ಪ ಡೌಟ್ಗಳಿದೆ, ಇನ್ನ ಸ್ವಲ್ಪ ಕೇಳ್ಬೇಕು ಅದಕ್ಕೆ ಸರ್. ಏನನ್ನು ಕೇಳಿ, ಅದಕ್ಕೇನಿಲ್ಲ, ಎಲ್ಲಕ್ಕೂ ಉತ್ತರ ಇದೆ ಅಣ್ಣ. ಇನ್ನೊಂದೇನು ಗೊತ್ತಾ, ನಮ್ಮ ಸಂಸ್ಥೆ ಪಾರದರ್ಶಕವಾಗಿದೆ. ಯಾವ್ದ್ರಲ್ಲಿ ಏನು
ಯಾವ್ದು ಕೂಡ ಒಂದು ಸುಮ್ನೆ ಒಂದು ಇದನ್ನೊಂದು ಫಾರ್ಮೆಟ್ ಸಂಘದಲ್ಲಿ ₹1 ಯಾವ್ದೋ ಎಂಟ್ರಿ ಮಾಡ್ಕೊಂಡು ಅದಕ್ಕೆ ನೂರಾರು ಕಾರಣ ಇಟ್ಕೊಂಡು ಮಾಡಿದ್ರೆ ಮತ್ತೆ ಇನ್ನೊಂದು ನೂರಾರು ಟ್ರಸ್ಟಿಗಳು ಎಲ್ಲ ಒಪ್ಪಿ ಬ್ಯಾಂಕ್ ಎಲ್ಲ ಒಪ್ಪೆ ಮಾಡೋದು ಅದೆಲ್ಲ. ಇದು ಬಡ್ಡಿ ಲೆಕ್ಕಾಚಾರ ಕೇಳಿರಲ್ವ, ಒಂದ್ ವರ್ಷಕ್ಕೆ ₹6,992 ಬಿಟ್ರೆ ಎಕ್ಸ್ಟ್ರಾ ₹1 ಕೂಡ ಕಟ್ಸ್ಕೊಂಬೋದಿಲ್ಲ ಒಂದ್ ವರ್ಷಕ್ಕೆ. ಏನ ಹೆಂಗ್ ಸರ್ ಇವಾಗ ಒಂದ್ ವಾರ ಕಟ್ದಿರಿದ್ರೆ ಅದಕ್ಕೆ ಬಡ್ಡಿ ಹಾಕ್ತೀರಾ? ಅದಕ್ಕಂದ್ರೆ ಅದಕ್ಕೆ ಬಡ್ಡಿ ಹಾಕಲ್ಲ ನಾವು. ನೀವು ಅದನ್ನೇ ಅರ್ಥ ಮಾಡ್ಕೊಂಡಿದ್ದು. ಒಂದ್ ವಾರ ಕಟ್ಟಿಲ್ಲ ಅಂದ್ರೆ ಬಡ್ಡಿ ಯಾವ್ದಕ್ ಬಡ್ಡಿ ಆಗ್ತದೆ ಗೊತ್ತಾ? ಉದಾಹರಣೆಗೆ ಈ ವಾರದ ಬಡ್ಡಿ ಇರ್ತೈತೆ 17 ಪೈಸೆ ಸರ್. ಉದಾಹರಣೆಗೆ ನಾನು ಹೇಳ್ತೇನೆ ಅವಾಗ 100ಕ್ಕೆ ಇದು ಎಷ್ಟು 15 ಪೈಸೆ ಬಡ್ಡಿ ಇರುತ್ತೆ ಅಂತ, ಅದು 2 ವಾರಕ್ಕೆ ಎಷ್ಟು ಆಗುತ್ತೆ? 30 ಪೈಸೆ ಆಗುತ್ತಲ್ಲ ಅಣ್ಣ. ಸರ್ ಒಂದೇ ಒಂದು ಎಕ್ಸಾಂಪಲ್, ನಮ್ಮ ತಾಯಿ ಅವ್ರದ್ದು ₹1,650 ಕಟ್ಬೇಕು. ಪ್ಲಸ್ ಬಂದು LIC ಪಾಲಿಸಿದ್ ಬಂದು ₹220. ₹1,880 ಆಗುತ್ತೆ. 880 ಆಗುತ್ತೆ. 1,880 ಆಗುತ್ತೆ. ಮತ್ತೆ ಮುಂದಿನ ವಾರ ಕಟ್ಟಿದ್ರೆ ಎಷ್ಟು ಕಟ್ತೀಯ? 3,600 3,700 ಸರ್ ಅದು ಕಟ್ಟದಿರ ಇದ್ರೆ ಒಂದು ವಾರ ಎಷ್ಟು ಬಡ್ಡಿ ಬೀಳುತ್ತೆ ಸರ್? ಕಟ್ಟಿರೋದು ಎಷ್ಟು ಬಡ್ಡಿ ಬೀಳುತ್ತೆ ಅಂತ ನೀವೇ ಲೆಕ್ಕ ಹಾಕಿ, ಎಷ್ಟು ಬಡ್ಡಿ ಬೀಳುತ್ತೆ ಅಂತ. ನನ್ಗೆ ಗೊತ್ತಿಲ್ಲ, ಅದಕ್ಕೆ 100ಕ್ಕೆ 15 ಪೈಸೆ ಅದೇ ಲೆಕ್ಕ ಮಾಡ್ಕೊಳ್ರಿ. ನೀವು ಒಂದ್ ವಾರ ಕಟ್ಟಿಲ್ಲ ಇದ್ರೆ ಅಂದ್ರೆ ಕಟ್ಟಬೇಕು ಪ್ರತಿ ವಾರ ಅಂತಾನೆ ನಾವು ಸಾಲ ಇದು ಮಾಡೋದು. ಒಂದ್ ವಾರ ಕಟ್ಟಿಲ್ಲ ಅಂದ್ರೆ ಈಗ ಎಷ್ಟು ಬೀಳುತ್ತೆ? ಈ ವಾರ ಕಟ್ದಿರಿದ್ರೆ ಬಡ್ಡಿ ಬೀಳುತ್ತೆ ಅಂತ. ಬಡ್ಡಿ ಬೀಳುತ್ತೆ. ಅದೇ ಎಷ್ಟು ಬೀಳುತ್ತೆ ಸರ್? ಅಣ್ಣ ಬಡ್ಡಿ ಬೀಳುತ್ತೆ ಅಂದ್ರೆ ಮಾಮೂಲಿ ಬಡ್ಡಿ ನಿಮ್ಗೆ ನಿಗದಿ ಆಗಿರುತ್ತೆ ನೋಡಿ, 2 ವಾರದ ಬಡ್ಡಿ ಬೀಳುತ್ತೆ. ಅದೇ ಎಷ್ಟು ಸರ್? ಎಷ್ಟಂದ್ರೆ ನೀವು ಸಾಲ ತಗೊಂಡ ಮೇಲೆ ಇಲ್ಲಿವರೆಗೆ ಎಷ್ಟು ವಾರ ಆಗೈತೆ ಆ ವಾರಗಳ ಮೇಲೆ ಬೀಳ್ತದೆ ಅದು. ಸರ್ ಇವಾಗ 70 ವಾರ ಆಗಿದೆ ಇಷ್ಟು, 71 ವಾರ ಆಗಿದೆ ಇಷ್ಟು ಅಂತ ಮರುಪಾವತಿ ಚಿಟ್ಟಿ ಕೊಟ್ಟಿದ್ರೆ ನೋಡಿ. 3 ಲಕ್ಷ ತೆಗೆದುಕೊಂಡಿದ್ದೀನಿ ಅನ್ಕೋ ಸರ್. ನಾ 3 ಲಕ್ಷ ತಗೊಂಡಿದ್ದೀವಿ ಅಣ್ಣ. ಹೇಳೋದು ಸುಮ್ಮನೆ ನೀವು ಉಲ್ಟಾ ಬಲ್ಟಾ ಕೇಳ್ಬೇಡಿ, ಕರೆಕ್ಟ್ ಆಗಿ ಅಂತ ಹೇಳಿ.